ಅಶೋಕ ನಡಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ರೈ ಪೆರ್ವಾಜೆ. ಓರ್ವ ಉದ್ಯಮಿಯಾಗುವುದು ಬಹಳ ಕಷ್ಟದ ಮಾತೇನಲ್ಲ. ಉದ್ಯಮಿಯೊಬ್ಬನಿಗೆ ಲಾಭ ನಷ್ಟ ಅದು ಸರ್ವೇ ಸಾಮಾನ್ಯ. ಆದರೆ ಒಬ್ಬ ಮಾನವೀಯತೆ ಉಳ್ಳ ಉದ್ಯಮಿ ಆಗುವುದು ಬಹಳ ಕಷ್ಟ. ಆ ಮಾನವೀಯತೆಯನ್ನು ಉಳಿಸಿಕೊಳ್ಳುವುದು ಮತ್ತು ಕಷ್ಟ. ಕಳೆದ 10 ವರ್ಷಗಳಿಂದ ಒಂದು ಎಜುಕೇಷನಲ್ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಸಂಸ್ಥೆಯ ಮೂಲಕ ಈ ಪುತ್ತೂರು ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಪ್ರಚಲಿತದಲ್ಲಿರುವಂಥ ಒಂದು ವ್ಯಕ್ತಿ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ. ಇವರು ಈ ಟ್ರಸ್ಟ್ನ ಮೂಲಕ ಅನೇಕ ಬಡವರಿಗೆ ಸಹಕಾರವನ್ನು ನೀಡಿದವರು. ಇವತ್ತಿಗೂ ಕೂಡ ಅಶೋಕನನ್ನು ಪ್ರತಿ ದಿವಸ ನೆನೆದುಕೊಳ್ಳುವಂಥ ಹಲವು ಬಡ ಕುಟುಂಬಗಳಿದೆ. ಇದೀಗ ಇವರ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ 10 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿ ಮುನ್ನಡೀತಾ ಇದೆ. ಈ ಸಂದರ್ಭದಲ್ಲಿ ದಶ ಸಂಭ್ರಮ ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮವನ್ನು ರೈಗಳು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ವಸ್ತ್ರ ವಿತರಣೆ ಅನ್ನುವಂಥ ಇವರ ಈ ಹಿಂದಿನ ಕಾನ್ಸೆಪ್ಟ್ ಏನಿದೆ ಅದನ್ನು ವಿಸ್ತೃತ ರೂಪದಲ್ಲಿ ಈ ಬಾರಿ ಅಕ್ಟೋಬರ್ 26ನೇ ತಾರೀಕು ದೀಪಾವಳಿಯ ದಿವಸ ಹಮ್ಮಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಅಶೋಕ್ ಕುಮಾರ್ ರೈ ಅವರು ಸುದ್ದಿಯ ಸ್ಟುಡಿಯೋದಲ್ಲಿ ಇರುವಂಥದ್ದು. ಅವರ ಜೊತೆಗೆ ನಾವು ಅವರ ಬಾಲ್ಯ, ಅವರ ಈ ಸೇವೆಯ ಹಿಂದಿನ ಶ್ರಮದ ಬಗ್ಗೆ ಮತ್ತು ನಿಮಗೆಲ್ಲರಿಗೂ ಬಹಳ ಆಸಕ್ತಿ ಇರುವಂಥ ಅಶೋಕನ್ನೇ ರಾಜಕೀಯ ಬರ್ಪೇರಿಗೆ ಇಜ್ಜಿಗೆ ಅನ್ನುವ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಅಶೋಕನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಬಹಳ ಕಡೆ ಕೇಳಿದ್ದೀವಿ, ಈ ಟ್ರಸ್ಟ್ಗಳು ಎಷ್ಟು ಬೇಗ ಆರಂಭ ಆಗುತ್ತೋ ಅಷ್ಟೋ ಬೇಗ ಅದು ಮುಚ್ಚಿ ಹೋಗುವಂಥದ್ದನ್ನು ನಾವು ನೋಡಿದ್ದೀವಿ. ಸಿನಿಮಾ ನಟರ ಟ್ರಸ್ಟ್ಗಳನ್ನು ಕಂಡಿದ್ದೇವೆ, ಅಥವಾ ಅತ್ಯಂತ ಶ್ರೇಷ್ಠ ಮಟ್ಟದ ಕ್ರಿಕೆಟ್ ಆಟಗಾರನೊಬ್ಬನ ಟ್ರಸ್ಟನ್ನು ಕಂಡಿದ್ದೇವೆ. ಆದರೆ ಈ ಸ್ಥಳೀಯವಾಗಿ ನಮಗೆ ಕಾಣಸಿಗುವಂಥ ಉದ್ಯಮಿಗಳ ಟ್ರಸ್ಟ್ಗಳು ಉಳಿಯುವುದು ಬಹಳ ಕಷ್ಟ. ಆದರೆ ಒಂದು ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿ ಇವತ್ತು 10ನೇ ವರ್ಷಕ್ಕೆ ಮುನ್ನುಗ್ತಾ ಇದ್ದೀರಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಟ್ರಸ್ಟ್ನ ಸ್ಥಾಪನೆ ಹೇಗಾಯಿತು? ಇದರ ಕಲ್ಪನೆ ಅಶೋಕ್ ರೈಗಳಿಗೆ ಹೇಗೆ ಬಂತು? ನೋಡಿ, ನಾನು ಮೊದಲಿಂದಲೂ ಬಡವರಿಗೆ ಏನಾದರೂ ಕೆಲಸ ಮಾಡಬೇಕು, ಬಡವರ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ನನ್ನ ಮೊದಲಿಂದಲೇ ಇತ್ತು. ಇದಕ್ಕೆ ಕಾರಣ ಯಾಕೆ ಅಂತ ಹೇಳಿದರೆ, ಬಡವರ ಸೇವೆ ಯಾಕೆ ಮಾಡಬೇಕು ಅಂತ ಬಂತಂತ ಹೇಳಿದರೆ, ನಾನು ಬಡವನಾಗಿದ್ದೆ. ಅದಕ್ಕಾಗಿ ಬಡವರ ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಮೊದಲಿನೇ ಇದ್ದದ್ದು. ಅದು ನಿರಂತರ ನಡೀತಾ ಇತ್ತು. ಇದು ಟ್ರಸ್ಟಾಗಿ ಹೇಗೆ ಬಂತು ಅಂತ ಹೇಳಿದರೆ, ಈಗ ನಾನು ಯಾರ ಹತ್ರನೂ ಡೊನೇಷನ್ ತಗೊಂಡು ಏನು ಕೆಲಸ ಮಾಡ್ತಾ ಇಲ್ಲ. ನಮಗೆ ಟ್ರಸ್ಟ್ ಮಾಡೋದಿದ್ದರೆ ನಮ್ಮ ಈ ಬಿಸ್ನೆಸ್ಸಲ್ಲಿ ಈ ಬಡವರ ಸೇವೆ ಏನು ಮಾಡ್ತೀವಿ, ಅವರಿಗೆ ಏನು ನಾವು ದುಡ್ಡು ಖರ್ಚು ಮಾಡ್ತೀವಿ, ಅದು ಟ್ರಸ್ಟ್ ಮುಖಾಂತರ ಮಾಡಿದರೆ ಮಾತ್ರ ಅದಕ್ಕೆ ನನಗೆ ಸರ್ಕಾರದಿಂದ ಬರುವಂಥ ಅದು ಯೋಜನೆಗಳು ನಡೆಸುವಂಥ ಅನುಕೂಲ ಅದಕ್ಕೆ ಬೇಕಾಗುವಂಥ ಸಿಗ್ತದೆ. ನಾನು ಅದನ್ನು ನಮ್ಮ ಅಕೌಂಟೆಬಿಲಿಟಿ ಏನು ಅಕೌಂಟಿಗೆ ತಗೊಳ್ಬೇಕಿದ್ರೆ ಆ ಟ್ರಸ್ಟ್ ಮೂಲಕ ತಗೊಳ್ಬೇಕಾಗ್ತದೆ. ಅದಕ್ಕೆ ಸುಮಾರು ಪ್ರಯೋಜನಗಳೆಲ್ಲ ಬರ್ತದೆ. ಅದಕ್ಕೆ ಒಂದು ಟ್ರಸ್ಟ್ ಮಾಡುವ ಮುಖಾಂತರ ಅದನ್ನು ಎಲ್ಲ ಜನರಿಗೆ ರೀಚ್ ಆಗಿ, ನಾನು ಒಬ್ಬನೇ ಮಾಡೋಕೆ ನನಗೆ ಒಂದು 4-5 ಜನ ಟ್ರಸ್ಟಿಗಳಿರ್ತಾರೆ. ಜೊತೆಯಲ್ಲಿ ಒಂದು ಕಚೇರಿ ಮಾಡಿ ಅಧಿಕೃತವಾಗಿ ಮಾಡಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಅನಧಿಕೃತವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಆ ಟ್ರಸ್ಟನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಾಲ್ಯದಲ್ಲಿ ನಾನೂ ಕಷ್ಟವನ್ನು ಅನುಭವಿಸಿದೆ, ಇನ್ನೊಬ್ಬರ ಕಷ್ಟಕ್ಕೆ ನಾನು ನೆರವಾಗಬೇಕು ಅನ್ನೋಂಥದ್ದು ಬಹಳ ಶ್ರೇಷ್ಠವಾದ ಮಾತು. ಅಶೋಕನ, ನಿಮ್ಮ ಬಾಲ್ಯ ಹೇಗಿತ್ತು ಅಂತ? ನನ್ನ ಬಾಲ್ಯವನ್ನು ಹೇಳಬೇಕಿದ್ರೆ ಒಂದು ಬುಕ್ಕೇ ಬರಿಬೋದು. ಓಕೆ. ಯಾಕಂತ ಹೇಳಿದರೆ, ನನ್ನ ತಂದೆ ಮಾಸ್ಟರ್ ಆಗಿದ್ದರು, ನನ್ನ ತಾಯಿ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ರು. ನಾವು 5 ಜನ ಮಕ್ಕಳು. ಆದರೂ ನಮ್ಮ ಜೀವನ ಏನು ದೊಡ್ಡ ಮಟ್ಟಿನ ಜೀವನ ಅಲ್ಲ. ನಾವು ಭಾರಿ ಕಷ್ಟದಿಂದ ಮೇಲೆ ಬಂದವರು. ತಂದೆ ಮಾಸ್ಟರ್ ಆಗಿದ್ದರು. ಆವಾಗಿರುವಂಥ ಸಂಬಳ ನೋಡಿದರೆ ಅದು ಏನು ಲೆಕ್ಕಕ್ಕಿಲ್ಲ. ಆದರೂ ಅವರು ನಮಗೆಲ್ಲ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅದು ನಾವೆಲ್ಲ ಕಷ್ಟದಲ್ಲಿ ಕಲಿತು, ನಾವು ಚಿಕ್ಕದಿರುವಾಗ ನಾವು ಒಂದು 5-6 ವರ್ಷ ನಾವು ಕೊಟ್ಟಿಗೆ ಹೇಳಿದ್ದೀವಿ. ಕಿದೆ ಅಂತ ಏನು ಹೇಳ್ತಾರೆ, ದನ ಕಟ್ಟುವ ಕೊಟ್ಟಿಗೆ ಏನಿದ್ದಾರೆ, ಆ ಕೊಟ್ಟಿಗೆಯಲ್ಲಿ ಒಂದು 6 ವರ್ಷ ನಾವು ವಾಸ ಮಾಡಿದ್ವಿ. ಆ ಯಾವುದಕ್ಕೆ ಬಾಗಿಲಿಲ್ಲ, ಒಂದು ರೂಮ್ ಮಾತ್ರ. ಕೊಟ್ಟಿಗೆಯಲ್ಲಿ ಏನಿರುತ್ತೆ, ಒಂದು ಹುಲ್ಲು ಹಾಕಲಿಕ್ಕೆ ಒಂದು ರೂಮ್ ಇರ್ತದೆ, ಅದಕ್ಕೆ ಒಂದು ಬಾಗಿಲಿರ್ತದೆ. ಮತ್ತೆಲ್ಲ ಈ ಬೈಪಾನೆ, ನಾವು ಹಾಲಲ್ಲಿ ಮಲಗೋದು, ಹಾಲಲ್ಲಿ ಜೀವನ, ಒಂದು ದೊಡ್ಡ ಕಿದೆದ್ದು ಹಟ್ಟಿ, ಒಂದು ರೂಮ್. ಇದರಲ್ಲಿ 5 ವರ್ಷ ಜೀವನ ಕಳೆದಿದ್ದೀವಿ. ಆನಂತರ ನಾವೇನು ಒಳ್ಳೆ ಶ್ರೀಮಂತ ಕುಟುಂಬ ಏನಲ್ಲ. ನಾವು ಕೆಳಗೆ ಮಟ್ಟದಿಂದ ಮೇಲೆ ಹತ್ತಿ ಆನಂತರ ನಾವು ನಾನು ಸೆಕೆಂಡ್ PUC ಆಗುವಾಗ ಇಲ್ಲಿ ಸೆಕೆಂಡ್ PUC ಮಾಡಿ ಇನ್ನೊಂದು ಬೇರೆ ಕಡೆ ಹೋಗಿ
ಮೈಸೂರಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಹೋದೆ. ಅಲ್ಲೊಂದು ಚಿಕ್ಕ ಬಿಸ್ನೆಸ್ ಆರಂಭ ಮಾಡಿ ಅದರಲ್ಲಿ ನಾನು ಸಕ್ಸಸ್ ಆಗ್ತದೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಆನಂತರ ಬೇರೆ ಏನಾದರೂ ಕೆಲಸ ಮಾಡುವಂತನೂ ಆಲೋಚನೆ ಮಾಡ್ತಾ ಇದ್ದೆ. ಏನೋ ನಮ್ಮ ಹಿರಿಯರು ಮಾಡಿದಂಥ ಒಳ್ಳೆ ಕೆಲಸ, ಜನರ ಈ ಆಶೀರ್ವಾದನ ಗೊತ್ತಿಲ್ಲ. ನನ್ನ ಒಂದೊಂದೇ ಉದ್ಯಮಗಳು ಮೇಲೆ 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 ಹಂತಕ್ಕೆ ಬಂತು. ನಾನು ಎಲ್ಲಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳಿದರೆ, ನಾನು ಸೈಕಲಲ್ಲಿ ಹೋಗಿ ಜ್ಯೂಸ್ ಮಾಡ್ತಾ ಇದ್ದೆ. ಮೈಸೂರಲ್ಲಿ ಸೈಕಲಲ್ಲಿ ಹೋಗಿ ಜ್ಯೂಸ್ ಮಾಡ್ತಾ ಇದ್ದೆ. ನಾನು ಕಾಲೇಜಿಗೆ ಒಂದು ಕಡೆ ಹೋಗ್ತಾ ಇದ್ದೆ, ಒಂದು ಕಡೆ ಜ್ಯೂಸ್ ಮಾಡ್ತಾ ಇದ್ದೆ. ಆನಂತರ TVS ಸ್ಕೂಟರು, ಲ್ಯಾಂಬಿ ಸ್ಕೂಟರು, ಸ್ಪಾರ್ಕು, ಇಂಥದ್ರೆಲ್ಲ ಒಂದೊಂದೇ ಹಂತ ರಿಕ್ಷಾ ಬಿಡ್ತಾ ಇದ್ದೆ. ರಿಕ್ಷಾ ಬಿಟ್ಕೊಂಡು ಅದರಲ್ಲಿ ಈ ಸಾಮಾನುಗಳನ್ನೆಲ್ಲ ಡೆಲಿವರಿ ಮಾಡ್ತಾ ಇದ್ದೆ. ಮೆಟಡೋರ್ ವ್ಯಾನ್ ಬಿಡ್ತಾ ಇದ್ದೆ, ಟಾಟಾ 407 ಬಿಡ್ತಾ ಇದ್ದೆ. ಅಂದರೆ ಲೈನ್ ಸೇಲ್ಸ್ ಹೋಗ್ತಾ ಇದ್ದೆ. ಅಂದರೆ ಒಂದು ಹಂತದಿಂದ ಆರಂಭವಾಗಿ ನನ್ನ ಉದ್ಯಮವನ್ನು ಮೇಲೆ 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 ತೆಕ್ಕೊಂಡು ಬಂದೆ. ಆ ನಂತರ ನನಗೂ ನನ್ನ ಹಿಂದಿನ ಜೀವನ ಮರ್ತು ಹೋಗಲಿಲ್ಲ. ನಾನು ಯಾಕೆ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಕೂಡ ಈ ಸಿಂಹ ನೋಡಿ, ಇಡೀ ಕಾಡಿಗೆ ರಾಜ ಅಂತ ಹೇಳ್ತಾರೆ. ಆದರೂ ಅದು ಬರುವಂಥ 2 ಸ್ಟೆಪ್ ಮುಂದೆ ಹೋದರೆ ಹಿಂದೆ ದಾರಿಯನ್ನು ನೋಡ್ತದೆ ಅಂತೆ. ನಾನು ಹಿಂದೆ ಬಂದ ದಾರಿ ಹೇಗಿದೆ, ಅದು ಸರಿ ಇದೆಯಾ ಅಂತ. ಈಗ ನನಗೂ ಹಾಗೇನೆ, ನಾವು ಎಷ್ಟೋ ಕಷ್ಟ ಬಂದು ಜೀವನದಲ್ಲಿ ಮಾಡಿದ್ವಿ. ನನ್ನಿಂದ ಕಷ್ಟಪಟ್ಟವರು, ನನ್ನಿಂದ ದೊಡ್ಡ ಜನಗಳು ಎಷ್ಟೋ ಜನ ಇರ್ಬೋದು ಈ ಸಮಾಜದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ನನ್ನ ಜೀವನದಲ್ಲಿ ನಾನು ಆ ಹಿಂದಿನ ಕಷ್ಟದ ಜೀವನವನ್ನು ನೋಡಿದ್ದೀನಿ. ಆ ಜೀವನ ಹಾಗೆ ಈಗ ಉದ್ಯಮದಲ್ಲಿ ಸ್ವಲ್ಪ ಮುಂದುವರೆದಿದ್ದೀನಿ. ನಾನು ದೊಡ್ಡ ಉದ್ಯಮಿ ಅಲ್ಲ, ನಾನು ಉದ್ಯಮದಲ್ಲಿ ಸ್ವಲ್ಪ ಮುಂದುವರೆದಿದ್ದೀನಿ. ಅದರಲ್ಲಿ ಒಂದು ಪಾಲನ್ನು ಬಡವರಿಗೆ ಕೊಡಬೇಕು. ಇಲ್ಲಂದ್ರೆ ನನಗೇನು, ನನಗೆ ಈ ಸೀರೆ ವಿತರಣೆ ಮಾಡಿ 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕಂತ ಇದೆಯಾ? ಮಾಡಬೇಕಂತ ಇಲ್ಲ. ನನ್ನ ಮಕ್ಕಳು 5,000 ರೂಪಾಯಿ ಕೇಳಿದ್ರೆ ನಾನು ಕೊಡೋದಿಲ್ಲ. ಅದಕ್ಕೆ ಹೇಳ್ತೀನಿ, 2,500 ರೂಪಾಯಿ ತೆಕ್ಕೋ ಮಗ. ಅವ್ರು ಕೇಳ್ತಾರೆ, ನನ್ನಿಂದ ಪ್ರಶ್ನೆ ಮಾಡ್ತಾರೆ, ಪಪ್ಪ ನೀವು ಕೋಟಿ ಕಟ್ಲೆ ಅಲ್ಲೆಲ್ಲ ಕೊಡ್ತೀರಿ, ನಾನು 5,000 ರೂಪಾಯಿ ಕೊಟ್ಟರೆ ನೀವು ಕೊಡೋದಿಲ್ಲ ಅಂತ. ನಾನು ಅವರಿಗೂ ಹಿತವಚನ ಇದೇ ಹೇಳೋದು, ನಾವು ಒಬ್ಬರೇ ತಿನ್ನಬಾರ್ದು. ನಾವು ಸ್ವಲ್ಪ ತಿಂದರೆ ಅಷ್ಟು ಪಾಲನ್ನು ಬೇರೆಯವರಿಗೆ ಕೊಡಬೇಕು. ನಾವು ಸಮಾಜದಿಂದ ಬಂದ ಅಂತ ಈ ಏನು ಸಂಪಾದನೆ ಇದೆ, ಒಂದು ಭಾಗವನ್ನು ಸಮಾಜಕ್ಕೆ ಕೊಟ್ಟರೆ ಅಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಕೆಲವರು ಹೇಳ್ತಾರೆ, ಕೆಲಸಕ್ಕೆ ಜನ ಇಲ್ಲ, ಅದು ಇಲ್ಲ, ಕಷ್ಟದಲ್ಲಿ ಯಾರಿಲ್ಲ, ಬೇಕಾದಷ್ಟು ದುಡ್ಡು ಬರ್ತಾ ಇದೆ. ಇದಕ್ಕೆ ಬೇಕಾದಷ್ಟು ನಮ್ಮ ಆಫೀಸಿನಲ್ಲಿ, ನಮ್ಮ ಕಚೇರಿ ನಿದರ್ಶನಗಳಿದ್ದಾವೆ. ಎಷ್ಟೋ ಜನ ಮಹಿಳೆಯರು ಗಂಡನನ್ನು ಕಳ್ಕೊಂಡು 1-2 ಮಕ್ಕಳನ್ನು ಕಟ್ಕೊಂಡು ಜೀವನ ಮಾಡುವವರು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧಾರಣ 400ರಿಂದ 500 ಜನ ಇದ್ದಾರೆ. ಅವರು ಕೆಲಸ ಮಾಡೋದಿಲ್ಲ ಅಂತಲ್ಲ, ಅವರು ಗಾರ್ಬೇಳಿಗ, ಬೀಡಿ ಕಟ್ಟುವುದ, ಬೇರೆ ಹೋಟೆಲಿಗ ಕೆಲಸಕ್ಕೆ ಹೋಗ್ತಾರೆ. 6,000-7,000 ರೂಪಾಯಿ ಸಂಬಳ. ಈ ಪುತ್ತೂರಲ್ಲಿ ಎಷ್ಟು ಸಂಬಳ ಇದೆ? 7,000 ರೂಪಾಯಿ ಇದೆ ಹೆಚ್ಚಂದರೆ. 2,500 3,000 ಬಾಡಿಗೆ ಕೊಡಬೇಕು. ಆನಂತರ ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಗ್ಯಾಸ್ ದುಡ್ಡು ಕೊಡಬೇಕು. ಮತ್ತು ಅವರಿಗೆ ಸಿಗೋದು 1,500-2,000. ಅದರಲ್ಲಿ ಆಸ್ಪತ್ರೆ ಬಿಲ್ ಕೊಡಬೇಕಾ, ಮಕ್ಕಳ ಸ್ಕೂಲಿಗೆ ಕಳಿಸ್ಬೇಕಾ, ಬೇರೆ ಏನು ಮಾಡಬೇಕು? ಈ ಎಲ್ಲ ತೊಂದರೆಗಳು ತುಂಬ ಜನ ಇದ್ದಾರೆ. ನನ್ನ ಮುಂದೆ ಇಂಥ ವಿಚಾರಗಳನ್ನು ನಾನು ತುಂಬ ನನ್ನ ಜೀವನದಲ್ಲಿ ನೋಡಿದ್ದೀನಿ. ನಾವು ಕಷ್ಟ ಬಂದಿದ್ವಿ. ಅದಕ್ಕೆ ನನ್ನ ಏನು ಟ್ರಸ್ಟಲ್ಲಿ ಯಾರು ಬರ್ತಾರೆ, ನಾವು ಕನಿಷ್ಠ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನನ್ನ ಬಾಲ್ಯ ಜೀವನದಲ್ಲಿ ನಾನು ಏನು ಕಷ್ಟ ಬಂದಿದ್ದೀನಿ, ಒಂದು ಪಾಲು ಬಡವರಿಗಾಗಿ ಮೀಸಲಿಟ್ಟು ನನ್ನ ಟ್ರಸ್ಟಲ್ಲಿ ನಾನು ಯಾರ ಹತ್ರನೂ ದುಡ್ಡು ಕೇಳಿಲ್ಲ. ಯಾರಿಂದ ದುಡ್ಡು, ಈಗ ಕೆಲವರು ಹೇಳ್ತಾರೆ, ಅಂದರೆ ನಮಗೆ ಈ ಒಳ್ಳೆ ಕೆಲಸ ಮಾಡುವವರು ಅಡ್ಡ ಬರುವವರು ತುಂಬ ಜನ ಇರ್ತಾರೆ. ಮೊನ್ನೆ ಒಬ್ಬರು ಹೇಳ್ತಾರೆ, ಅಶೋಕ್ ರೈಗಳೇ ನೀವು ಹೋಗುವಾಗ ಅಲ್ಲಲ್ಲಿ ಸಾರಿ ವಿತರಣೆ, ಬೇರೆ ಬೇರೆ ಕಾರ್ಯಕ್ರಮ ದುಡ್ಡು ಕೊಡುವುದನ್ನೆಲ್ಲ ಅದು ಯಾರಿಗೆ ಸರ್ಕಾರದಿಂದ ಬರ್ತದೆ, ಅವರು ಕೊಡ್ತಾರೆ ಅಂತ ಹೇಳ್ತಾರಂತೆ. ನನಗೆ ನಗಬೇಕಾ ಅಳಬೇಕಾ ಏನಂತ ಗೊತ್ತಾಗೋದಿಲ್ಲ. ನಾನೊಂದು ಎಲ್ಲಿರೋ ಒಂದು ಬೊಂಡ ಕುಡಿಬೇಕಿದ್ರೆ 10 ಸಲ ಆಲೋಚನೆ ಮಾಡ್ತೀನಿ. ಬೆಳಿಗ್ಗೆ ಮನೆಯಿಂದ ಹೋದರೆ ಮಧ್ಯಾಹ್ನ ಊಟ ಮನೆಯಲ್ಲಿ, ರಾತ್ರಿ ಊಟ ಮನೆಯಲ್ಲಿ, ನಾನು ಎಲ್ಲಿಯೂ ಯಾವ ಖರ್ಚನ್ನು ಮಾಡೋದಿಲ್ಲ. ಆದರೂ ಅದಕ್ಕಿಂತ 10 ಪಾಲು ದುಡ್ಡನ್ನು ನಾನು ಬಡವರಿಗೆ ಕೊಡ್ತೀನಿ, ಪಾಪದವ್ರಿಗೆ ಕೊಡ್ತೀನಿ. ಸೊ ಈ ಥರ ಪ್ರಶ್ನೆಗಳು ಬಂದಾಗ ನಮಗೆ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಮಯ ಅಂತ ಕಾಣ್ತಾರೆ. ಆದರೂ ನಾವು ಅದನ್ನು ಯಾರನ್ನು ಗಮನಕ್ಕೆ ತಗೊಳ್ಳೋದಿಲ್ಲ, ಮನಸ್ಸಿಗೆ ತಗೊಳ್ಳೋದಿಲ್ಲ. ನಿರಂತರ ಸಮಾಜದಲ್ಲಿ ಕಷ್ಟದಲ್ಲಿರುವವನ ಕಣ್ಣೀರು ಓಡಿಸೋ ಕೆಲಸವನ್ನು ಇಷ್ಟರೊಳಗೆ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಮುಂದಿನ ದಿವಸಗಳಲ್ಲೂ ದೇವರ ಆಶೀರ್ವಾದ ಇದೆ, ಜನಗಳ ಅನುಗ್ರಹ ಇದ್ದರೆ, ದೇವರ ಅನುಗ್ರಹ ಜನರ ಆಶೀರ್ವಾದ ಇದ್ದರೆ ಆ ಕೆಲಸವನ್ನು ಮುಂದುವರಿಸ್ತೀನಿ. ನನಗೆ ಮತ್ತೆ ಕೇಳಬೇಕು ಅಂತ ಅನಿಸೋದು, ಈ ರೀತಿಯಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸಮಾಜ ಸೇವೆಗೆ ಅಂತ ಧುಮುಕ್ತಾ ಇರ್ತೀರಿ. ಹೌದು, ಮನೆಯಲ್ಲಿ ಹೆಂಡತಿ ಇದ್ದಾರೆ, ಖಂಡಿತ ನಾವು ನೋಡಿದ್ದೀವಿ, ಅವರು ನಿಮ್ಮ ಜೊತೆಗೆ ಸಾತಾಗಿರುವಂಥದ್ದು. ಮಕ್ಕಳಿದ್ದಾರೆ, ನೀವು ಹೇಗೆ ಸಮಯ ಹೊಂದಾಣಿಕೆ ಮಾಡ್ತೀರಿ? ಅವರಿಂದ ಏನು ಆಕ್ಷೇಪ ಬರೋದಿಲ್ವ? ಅಥವಾ ಹೇಗೆ ಇದೆ ಈ ಸಹಕಾರ ಅಂತ ನಿಮ್ಮ ಸಮಾಜ ಸೇವೆಗೆ? ನೋಡಿ, ಈ ಸಮಾಜ ಸೇವೆಗೆ ಅವರು ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅದರಲ್ಲೂ ನನ್ನ ಪತ್ನಿ
ಯಾವುದೇ ಇವತ್ತಿನವರೆಗೆ ಯಾವುದೇ ರೀತಿ ನೀವು ಅದು ಕೊಡಬೇಡಿ ಇದು ಕೊಡಬೇಡಿ, ನಾನು ಎಲ್ಲಿ ಯಾವ ಕೆಲಸ ಮಾಡಬೇಕಿದ್ರೂ ನನ್ನ ಜೊತೆಯಲ್ಲಿ ಬರ್ತಾಳೆ. ಅವರು ಯಾವಾಗ ಕೆಲಸ ಇದ್ದರೂ, ಈಗ ಸೀರೆ ವಿತರಣೆಗೆ ಎಲ್ಲ ಜೋಡಣೆ ಅವಳದೇ. ನಾವು ಏನು 25,000 ಜನರಿಗೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ವಿ. ಎಲ್ಲ ಸೀರೆ ಎಷ್ಟು ಬೇಕು, ಲುಂಗಿ ಎಷ್ಟು ಬೇಕು, ಟ್ಯಾವಲ್ ಎಷ್ಟು ಬೇಕು, ಅದನ್ನು ಅಲ್ಲಿಂದ ಇಲ್ಲಿ ತರಿಸುವುದು, ಇಲ್ಲಿ ಮಾಡೋ ಎಲ್ಲ ಜೋಡಣೆಯನ್ನು ಮಾಡುವಂಥದ್ದು ಅವರು. ಆನಂತರ ಬಾಕಿ ಯಾವುದೇ ಕೆಲಸ, ಈ ಬ್ರಹ್ಮ ಕಲಶ ಇರಲಿ, ಬೇರೆ ಬೇರೆ ನನ್ನ ಸಮಾಜ ಸೇವೆಗಳಲ್ಲಿ ಅವರಿಗೆ ಭಾರಿ ಖುಷಿ ಪಡ್ತಾರೆ. ಈ ಜನಗಳು ಏನು ಪ್ರೀತಿ ತೋರಿಸ್ತಾರೆ, ನಾವು ಹೋಗುವಾಗ ಅವರ ಜೊತೆ ಬೆರೆಯುವಾಗ ಪ್ರೀತಿ ತೋರಿಸ್ತಾರೆ, ಅದರಲ್ಲಿ ನಮಗೆ ಸಮಾಧಾನ ಇದೆ. ಬೇರೆ ಹೋಗಿ ಹೋಟೆಲಲ್ಲಿ ಹೋಗಿ ಊಟ ಮೋಜು ಮಸ್ತಿ ಮಾಡೋದ್ರಿಂದ ಜನಗಳ ಕಷ್ಟದಲ್ಲಿರುವವರ ಜನರಿಗೆ ಸ್ಪಂದನೆ ಮಾಡಿ ಅವರ ಪ್ರೀತಿಯನ್ನು ನೋಡುವಾಗ ಅದಕ್ಕೆ ನಮಗೆ ಧನ್ಯತಾ ಭಾವ ಇದೆ. ಅಶೋಕ್ ರೈಯಲ್ಲಿ ಎಂಜಾಯ್ಮೆಂಟೇ ಇಲ್ವಾ ಹಾಗಿದ್ರೆ? ಭಾರಿ ಕಡಿಮೆ. ನಾನು ಯಾವುದೇ ರೀತಿಯಲ್ಲಿ ವರ್ಷಕ್ಕೆ ಒಂದು ಸಲ ಟೂರ್ ಹೋದರೂ ಇಲ್ಲ. ಈಗ 5 ವರ್ಷ ಆಯಿತು ನಾನು ಅಲ್ಲಿ ಪ್ರವಾಸ ಹೋಗದೆ. ನನಗೂ ಹೋಗ್ಬೋದು, ಇಲ್ಲಿ ಖರ್ಚು ಮಾಡುವಾಗ ಅಮೇರಿಕ ಹೋಗ್ಬೋದು ಅಂತಂದ್ರೆ ನಾನು ಬೇರೆದು ದೇಶ ಸುತ್ತಲಿಲ್ಲ ಅಂತಲ್ಲ. ಎಲ್ಲ ಸಾಧಾರಣ ಇರುವಂಥ ಹತ್ತಿರ ಇರುವಂಥ 10 ಗಂಟೆವರೆಗೆ ವಿಮಾನದಲ್ಲಿ ಪ್ರಯಾಣ ಮಾಡುವಂಥ ಎಲ್ಲ ದೇಶವನ್ನು ನೋಡಿದ್ದೇನೆ. ನೋಡಲಿಕ್ಕೆ ಆದರೂ ಅದಕ್ಕಾಗಿಯೇ ಸಮಯ ಕಳೆಯೋದಕ್ಕಿಂತ ನಾವು ಈ ಪಾಪದವರ, ನಮ್ಮ ಊರಿನವರು, ನಮ್ಮ ಬಂಧುಗಳು, ಅವರ ಜೊತೆ ಸಮಯ ಕಳೆದ್ರೆ ನನಗೆ ಸಂತೋಷ ಇದೆ. ಅದರಿಂದ ಒಂದು ಟ್ರಸ್ಟನ್ನು ಸ್ಥಾಪಿಸುವುದೇ ಬಹಳ ವಿಶೇಷವಾದ್ದು. ಉದ್ಯಮದ ಕೆಲಸಗಳೇ ಸಾವಿರಾರು ಇರುತ್ತೆ. ಅದರ ಮಧ್ಯೆ ಟ್ರಸ್ಟ್ ಸ್ಥಾಪಿಸುವಾಗ ಎಷ್ಟೆಲ್ಲ ಕಷ್ಟ ಆಯಿತು, ಈ 10 ವರ್ಷಗಳಲ್ಲಿ ನೀವು ಅನುಭವಿಸಿದ ನೋವು ನಲಿವುಗಳು ಹೇಗಿದೆ ಅಂತ ಒಂದು ಸ್ವಲ್ಪ ವಿವರಿಸ್ಬೋದಾ? ನೋಡಿ, ನಾನು ಉದ್ಯಮದಲ್ಲಿ ನನ್ನ ಉದ್ಯಮವನ್ನು ಮಾಡ್ತಾ ಇದ್ದೀನಿ. ಬೇಕಾದಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನಿಜವಾಗಿ ನಮಗೆಲ್ಲ ಒಳ್ಳೆಯ ರೀತಿಯ ಈ ಟ್ಯಾಕ್ಸ್ ಕಟ್ಟುವವರಿಗೆ ಸರ್ಕಾರದಿಂದ ಒಳ್ಳೆಯ ಒಂದು ಆದ್ಯತೆಯನ್ನು ಕೊಡಬೇಕು, ಮಾನ್ಯತೆಯನ್ನು ಕೊಡಬೇಕಂತ ನನ್ನ ಬೇಡಿಕೆ ಇದೆ. ಯಾರು ನನಗೆ ಅಂತಲ್ಲ, ಎಲ್ರಿಲ್ಲ. ನಾನು ಬಹುಶಃ ತಿಂಗಳಿಗೆ ನನ್ನ ಎಲ್ಲ ಟ್ಯಾಕ್ಸ್ ಕಟ್ಟಿದರೆ ಒಂದು 75ರಿಂದ 1 ಕೋಟಿ ನಮ್ಮ ಟ್ಯಾಕ್ಸ್ ಹೋಗ್ತದೆ ಎಲ್ಲ ಸಂಸ್ಥೆಗಳಿಂದ. ನನ್ನಿಂದ ಜಾಸ್ತಿ ಕಟ್ಟುವವರು ಎಷ್ಟೋ ಜನ ಇದ್ದಾರೆ, ನಾನೇನು ದೊಡ್ಡವನಂತ ನಾನು ಹೇಳೋದಲ್ಲ. ಆದರೂ ಮಾನ್ಯತೆಗಳು ಕಡಿಮೆ. ನಾವು ಇದರ ಜೊತೆ ನಮ್ಮ ಬಾಕಿ ಕೆಲಸಗಳನ್ನು ಮಾಡಿಕೊಳ್ತೀವಿ. ಈಗ ಉದ್ಯಮದಲ್ಲಿ ಮುಂದುವರಿಬೇಕಿದ್ರೆ ಅಷ್ಟು ಜನ, ಒಂದು 500-600 ಜನ ಉದ್ಯಮ ಕೆಲಸ ಮಾಡುವವರಿದ್ದಾರೆ. ಅವರಿಗೆ ಕೆಲಸ ಕೊಡಬೇಕು, ಅವರನ್ನು ನೋಡ್ಕೋಬೇಕು, ಅದು ಮುಂದುವರಿಬೇಕು ಒಂದು ಕಡೆ. ಆದರೆ ಅಂಥ ಒತ್ತಡದಲ್ಲಿ ಕೂಡ ಈ ಟ್ರಸ್ಟಿನ ಫಲಾನುಭವಿಗಳ ಕರೆ ಬರ್ತಾ ಇರ್ತದೆ. ಅದು ರಾತ್ರಿ ಹಗಲು ಅಂತ ಏನಿಲ್ಲ. ಅದಕ್ಕೆ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕಂತೇಳಿದರೆ ಅವರಿಗೆ ಅದರ ಮಾಹಿತಿ ಇಲ್ಲ, ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಸರಿ ಮಾತಾಡಲಿಕ್ಕೆ ಗೊತ್ತಿದ್ದವನು ಸರಿ ಮಾತಾಡ್ತಾನೆ. ಯಾರೋ ಒಂದು ಅಕ್ಕ ರಾತ್ರಿ ನನಗೆ ಫೋನ್ ಮಾಡ್ತದೆ, ಅಣ್ಣ ನನ್ನ ಮಗುವನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ, ಏನಾದರೂ ಬದುಕಿಸ್ಲಿಕ್ಕೆ ಆಗ್ತದಾ? ಯಾರೋ ಒಬ್ಬ ಆಕ್ಸಿಡೆಂಟಲ್ಲಿ ಬಿದ್ದಿದ್ದಾನೆ, ನನಗೇನಾದರೂ ಸಹಾಯ ಮಾಡಲಿಕ್ಕೆ ಆಗ್ತದಾ? ಯಾರ ಯುವಕರು ಏನಾದರೂ ಗಡಿಬಿಡಿ ಮಾಡಿಕೊಂಡು ಎಲ್ಲಾದರೂ ಸಿಕ್ಕಾಕೊಂಡಿರ್ತಾರೆ, ಅಣ್ಣ ನನಗೆ ಏನಾದರೂ ಸಹಾಯ ಮಾಡ್ಬೋದಾ? ಬಂಧು ಅಂದರೆ ಏನು? ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡುವವನೇ ಬಂಧು. ಎಲ್ಲರೂ ಬಂಧು ಆಗೋದಿಲ್ಲ. ನಾವು ಅವರು ಕಷ್ಟದಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗ, ಏನಾದರೂ ಕಷ್ಟದಲ್ಲಿರುವಾಗ ನಾನು ಬ್ಯುಸಿ ಅಂತ ನಾನು ರಾತ್ರಿ ಹಗಲಂತ ಹೇಳಿಟ್ರೆ ನಾನು ಮಾಡುವ ಸಮಾಜ ಸೇವೆಗೆ ಸಾರ್ಥಕತೆ ಇಲ್ಲ. ಅವರು ಯಾವ ರೀತಿ, ನನಗೆ ಮೊನ್ನೆೊಬ್ಬರು ಫೋನ್ ಮಾಡ್ತಾರೆ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನನ್ನ ತಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ಕೂಡಲೇ ಅವರನ್ನು ಏನಾದರೂ ಮಾಡಿ ಬದುಕಿಸಬೇಕು. ಆ ವಿನಂತಿಯ ಭಾವನೆಗಳಿಲ್ಲ. ನೀವು ಅವರಿಗೆ ಕೂಡಲೇ ಮಾಡಬೇಕು, ಈಗಲೇ ಅವನು ಮಾತಾಡಬೇಕು, ಲೇಟ್ ಆಗಬಾರ್ದು. ಈಗ ಅಂದರೆ ಅವರು ಮಾತಾಡುವ ನೀತಿ ಪಾಪ ಅವರು ಆ ಬೇಜಾರದಲ್ಲಿ ಮಾತಾಡ್ಬೋದು. ಆಗ ನನ್ನ ಪಕ್ಕದಲ್ಲಿ ಒಬ್ಬರು ಇದ್ದು ಹೇಳಿದ್ರು, ಅವ್ರು ಏನು ನಿನ್ನ ಹತ್ರ ವಿನಂತಿ ಮಾಡ್ತಾ ಇದ್ದಾರೆ, ಆರ್ಡ್ರ್ ಮಾಡ್ತಾ ಇದ್ದಾರೆ ಏನು ಅಂತ. ಅದಕ್ಕೆ ನಾನು ಹೇಳಿದೆ, ಸಮಾಜ ಸೇವೆ ಅಂದರೆ ಹೀಗೇನೆ. ಅವರ ಉದ್ವೇಗತನದಲ್ಲಿ, ಅವರ ಕಷ್ಟದಲ್ಲಿ, ಅವರ ಭಾವನೆಗಳಿಗೆ ಗೊತ್ತಿಲ್ಲದೆ, ಇಲ್ಲಾಂದರೆ ಏನು ಗೊತ್ತಿಲ್ಲದೆ ಮಾತಾಡಲಿಕ್ಕೆ ಈ ರೀತಿ ಮಾತಾಡ್ತಾರೆ. ನಾವು ಸ್ಪಂದನೆ ನಿಜವಾಗಿ ಅವರು ಪಾಪದವರು. ಅವ್ರಿಗೆ ಸರಿಯಾಗಿದ್ದರೆ ಅವ್ರು ನಮಗೆ ಫೋನ್ ಮಾಡ್ತಾರೆ, ಅವರ ದಾರಿ ನೋಡ್ತಾರೆ. ಸೊ ಅಂಥವರಿಗೆ ಸಹಾಯ ಮಾಡಬೇಕಿದ್ರೆ ನಮಗೆ ನಮ್ಮ ಮನೋ ಇಚ್ಛೆನೂ ಬೇಕು, ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅವ್ರಿಗೆ ಕಷ್ಟದಲ್ಲಿ ಈ ರೀತಿ ಮಾತಾಡ್ತಾರೆ, ನಾವು ಸ್ಪಂದನೆ ಕೊಡಬೇಕು ಅಂತ. ಉದ್ಯಮ ಮತ್ತು ಈ ಸೇವಾ ಟ್ರಸ್ಟ್ ಇದನ್ನು ಜೊತೆಯಲ್ಲಿ ಕೊಂಡೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಆದರೆ ಅದೇ ನನ್ನ ಧ್ಯೇಯ, ಅದೇ ನಡಿಬೇಕಾಗ್ತದೆ. ಅದು ಎರಡೂ ಜೊತೆಯಲ್ಲಿ ಹೋದರೆ ಮಾತ್ರ ನನಗೆ ಸಕ್ಸಸ್ ಅಂತ ನನ್ನ ಮನಸ್ಸಿನ ಭಾವನೆ. ಈ ಉದ್ಯಮ ಸಕ್ಸಸ್ ಆಗಬೇಕಿದ್ರೆ ಇಂಥವರ ಆಶೀರ್ವಾದ ಬೇಕು. ಉದ್ಯಮದಲ್ಲಿ ಇಷ್ಟು ಮುಂದೆ ಬರಬೇಕಿದ್ರೆ ಅವರ ಆಶೀರ್ವಾದದ ಫಲ. ನಾನು ಯಾವುದೇ ಉದ್ಯಮ ಮಾಡಿದರೂ ಅದರ ಒಂದು ಭಾಗ ಅವರಿಗೆ ಹೋಗ್ತದೆ, ಅದರ ಪುಣ್ಯ ನನಗೆ ಸಿಗ್ತದೆ ಅಂತ ನನ್ನ ಭಾವನೆ. ಅದ್ಭುತವಾದ ಮಾತನ್ನು ಹೇಳಿದ್ರಿ.
ಸರ್ ಬಹಳಷ್ಟು ಜನರಲ್ಲಿ ಇರುವಂಥದ್ದು, ಅದು ಅವರಿಗೆ ಅಗತ್ಯ ಇಲ್ಲದಿದ್ದರೂ ಇರುವಂಥದ್ದು ಅಂತಲೇ ಹೇಳ್ಬೋದು. ಅಶೋಕನ್ನ ಇಷ್ಟೆಲ್ಲ ದಾನ ಮಾಡ್ತಾರೆ, ಇಷ್ಟೆಲ್ಲ ಧರ್ಮ ಮಾಡ್ತಾರೆ, ಅಶೋಕಣ್ಣನಿಗೆ ಎಲ್ಲಿಂದ ಇನ್ಕಮ್ ಬರುತ್ತೆ ಅಂತ. ಅಣ್ಣ, ನಿಮ್ಮ ಉದ್ಯೋಗದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ ಅಂತ? ನೋಡಿ, ಸಮಾಜದಲ್ಲಿ ಕೆಲವು ರೀತಿಯನ್ನು ಮಾತಾಡೋದನ್ನು ನಾನು ನೋಡಿದ್ದೀನಿ. ಅಶೋಕ್ ರೈಗಳು ಅವರ ಜೊತೆ ಸೇರಿ ದುಡ್ಡು ಮಾಡಿದರು, ಇವರ ಜೊತೆ ಸೇರಿ ದುಡ್ಡು ಮಾಡಿದರು ಅಂತ ಎಲ್ಲ ಕೆಲವು ನನ್ನ ಎದುರುಗಡೆಯಿಂದ ಅಲ್ಲ, ಹಿಂದುಗಡೆ ಮಾತಾಡುವವರು. ಅದು ಸಮಾಜದಲ್ಲಿ ಸಾಮಾನ್ಯ. ಅವರು ಗೊತ್ತಿಲ್ಲದೆ ಯಾರೋ ಬಗ್ಗೆ ಎಂತೆಂಥ ದೊಡ್ಡವರ ಕಥೆಯನ್ನು ಮಾತಾಡ್ತಾರೆ. ಆದರೆ ನಾನು ನನ್ನ ಉದ್ಯಮದಿಂದ ಬಂದ ದುಡ್ಡಲ್ಲದೆ ಯಾರಿಂದೂ ಇಷ್ಟರವರೆಗೆ ಯಾವುದೇ ದುಡ್ಡು, ಯಾವುದೇ ನಮ್ಮ ಸಂಸ್ಥೆಗೆ ಡೊನೇಷನ್ ಯಾರ ಹತ್ರನೂ ಕೇಳಿಲ್ಲ. ನಮ್ಮ ಟ್ರಸ್ಟಿಂದಲೇ ನಾವು ಕೊಟ್ಟದ್ದಲ್ಲದೆ ನಾವು ಯಾರಿಂದಲೂ ಡೊನೇಷನ್ ಕೇಳಿಲ್ಲ. ಎಷ್ಟೋ ಜನರಿಗೆ, ಸುಮಾರು 15,800 ಕುಟುಂಬಗಳಿಗೆ ಇವತ್ತಿನವರೆಗೆ ನಮ್ಮ ಟ್ರಸ್ಟಿನಿಂದ ಸಹಾಯ ಮಾಡಿದ್ದೀವಿ. ಅದರಲ್ಲಿ ಕಾರ್ಮಿಕರ ಕಾರ್ಡ್ ಮಾಡಿ ಕೊಟ್ಟದ್ದು ಬೇರೆ, ಮಕ್ಕಳ ಪಾಸ್ ಮಾಡಿ ಕೊಟ್ಟದ್ದು ಬೇರೆ, ಇದು ಟೈಲರಿಂಗ್ ಕ್ಲಾಸ್ ಮಾಡಿ ಕೊಟ್ಟದ್ದು ಬೇರೆ, ಆನಂತರ ಡ್ರೈವಿಂಗ್ ಕ್ಲಾಸ್ ಮಾಡಿ ಕೊಟ್ಟದ್ದಂಥ ಅದನ್ನೆಲ್ಲ ಬಿಟ್ಟು, ಪಾನ್ ಕಾರ್ಡ್ ಮಾಡಿ ಕೊಟ್ಟದ್ದು ಅದನ್ನೆಲ್ಲ ಬಿಟ್ಟು 15,800 ಕುಟುಂಬಗಳಿಗೆ ನಮ್ಮ ಈ ಟ್ರಸ್ಟಿನಿಂದ ಸೇವೆ ಮಾಡಿದೆ. ಬೇರೆ ಬೇರೆ ತಿರು 99 ಮನೆಗಳನ್ನು ಕಟ್ಟಿಕೊಟ್ಟಿದ್ದೀವಿ. ನಾವೇನು ಅರಮನೆ ಕಟ್ಟಿಕೊಡಲಿಲ್ಲ, ವಾಸಕ್ಕೆ ಯೋಗ್ಯವಾದಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಎಷ್ಟೋ ಮನೆಗಳಿಗೆ ಮನೆಗಳಿಗೆ ಶೀಟು, ಸಿಮೆಂಟು, ಬಾಗಿಲು, ದಾರಂದ ಇಂಥದ್ದು ಬೇಕಾದಷ್ಟು ನಮ್ಮ ಟ್ರಸ್ಟಿಂದ ಕೊಟ್ಟಿದ್ದೀವಿ. ಹೀಗೆ ನನ್ನ ಉದ್ಯಮದಲ್ಲಿ ಬಂದ ಹಣ ಹೊರತು ನಾವು ಯಾರಿಂದಲೂ ಡೊನೇಷನ್ ಕೇಳಿಲ್ಲ, ಯಾರಿಂದಲೂ ನಮಗೆ ದುಡ್ಡು ಕೊಡಿ ಅಲ್ಲ, ಯಾರ ಜೊತೆಯಲ್ಲಿ ಸೇರಿ ನಾವು ದುಡ್ಡು ಮಾಡಿದ್ದಿಲ್ಲ. ನಮ್ಮ ಇವತ್ತು ಎದೆ ಮುಟ್ಟಿ ಹೇಳ್ತೀನಿ, ನಮ್ಮ ಉದ್ಯೋಗ ಅದು ಜನರದಿಂದ ಸಮಾಜದಿಂದ ಬಂದ ದುಡ್ಡು, ಒಂದು ಭಾಗ ಸಮಾಜಕ್ಕಾಗಿ ಅದರಿಂದ ಬಂದ ಲಾಭದಲ್ಲಿ ನಿರಂತರ ಮಾಡ್ತಾ ಇದ್ದೀವಿ. ಈಗ 1-2 ನೀವು ನೋಡ್ಬೋದು, ಹಲವು ವಿಚಾರಗಳಲ್ಲಿ ನಾವು ಮಾಡ್ತೀವಿ. ಪ್ರತಿದಿನ ಶನಿವಾರ ಬಂದು ನಮ್ಮ ಟ್ರಸ್ಟಲ್ಲಿ ಹೇಳ್ತೇನೆ. ಬಾಕಿ ದಿನವೂ ಬಂದು ಅದರ ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನಿರಂತರ ವಾರದಲ್ಲಿ 3-4 ದಿವಸ ಈ ಕೆಲಸವನ್ನು, ಶನಿವಾರ ಏನು ಕೆಲಸ ತಗೊಂಡಿರ್ತೀವಿ ಅದನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ನನ್ನ ಆಫೀಸ್ನಲ್ಲಿ 4 ಜನ ಸ್ಟಾಫ್ ಇಟ್ಟಿದ್ದೀನಿ. ಅವರಿಗೆ ಸಂಬಳ ಕೊಡ್ತೀನಿ. 1 ಪೈಸೆ ಯಾರಿಗೂ ಚಾರ್ಜ್ ಇಲ್ಲದೆ ಬಡವರಿಗಾಗಿ ಇವರು ಸೇವೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ನಮಗೂ ಮಾಡಬೇಕಂತ ಇಲ್ಲ. ದುಡ್ಡು ಈ ಸಮಾಜದಲ್ಲಿ ನನ್ನ ಹತ್ರ ಒಬ್ಬನ ಹತ್ರ ಅಲ್ಲ, ನನ್ನ ಹತ್ರ ಇರೋದು ಸ್ವಲ್ಪ ದುಡ್ಡು. ದೊಡ್ಡ ದೊಡ್ಡ ಶ್ರೀಮಂತರು ಈ ಸಮಾಜದಲ್ಲಿ ಇದ್ದಾರೆ. ಕಮೆಂಟ್ ಮಾಡುವವರು, ತೋರಿಸುವವರು ತುಂಬ ಜನ ಇದ್ದಾರೆ. ನಾನು ಹೇಳೋದು ಅಷ್ಟೇ, ಅವರು ಏನಾದರೂ ಮಾಡಬೇಕು, ಇಲ್ಲ ಬೇರೆಯವರು ಏನಾದರೂ ಮಾಡ್ತಾ ಇದ್ದರೆ ಅವರ ಕಾಲು ಎಳೆಯುವ ಕೆಲಸವನ್ನು ಮಾಡಬಾರ್ದು. ಮಾಡಲಿ ಅಪ್ಪ, ಅವನು ಮಾಡ್ತಾನೆ, ಒಳ್ಳೇದಾಗಲಿ ಅಂತ ಹೇಳಿದ್ರೆ ನನ್ನ ಬಾಯಿಗೆ ಏನು ತೊಂದರೆ ಆಗೋದಿಲ್ಲ. ಅವ್ರು ಮಾರೋರಿಗೆ ಮಾರ್ಗದರ್ಶನ ಮಾಡ್ಬೋದು. ಎಷ್ಟೋ ಜನರ ಮಾರ್ಗದರ್ಶನ ನಾವು ಕೇಳ್ತೀವಿ, ಹೀಗೆ ಮಾಡಬೇಕು. ಆ ರೀತಿ ನಾವು ಮುಂದುವರಿತಿದ್ವಿ. ನಮಗೆ ಸಮಾಧಾನ ಇದೆ, ಧನ್ಯತಾ ಭಾವವಿದೆ, ಮುಂದುವರಿಸ್ಕೊಂಡು ಹೋಗ್ತೀವಿ. ಟ್ರಸ್ಟ್ನ ಸುದೀರ್ಘ 10 ವರ್ಷಗಳ ಪಯಣದಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಟ್ಟ ಒಂದು ಘಟನೆ ಮತ್ತು ಅತ್ಯಂತ ಬೇಸರವಾದ ಒಂದು ಘಟನೆ ಬಗ್ಗೆ ನಮಗೆ ಹೇಳ್ಬೋದಾ? ಖುಷಿ ಕೊಟ್ಟ ಘಟನೆ ತುಂಬ ಇದೆ. ಓಕೆ. ತುಂಬ ಅಂದರೆ ಒಂದು ಬಡ ಹೆಂಗಸನ್ನು ನಾನು ನೋಡಿದ್ದೀನಿ. ಆ ಬಡ ಹೆಂಗಸ ಜೊತೆ ಅವರ 2 ಚಿಕ್ಕ ಮಕ್ಕಳು, ಅವರ ಮಕ್ಕಳಲ್ಲ, ಅವರ ಮಕ್ಕಳು 2 ಇದ್ದಾರೆ, ಚಿಕ್ಕ ಮಕ್ಕಳು, ಈಗ ದೊಡ್ಡವರಾಗಿದ್ದಾರೆ. ಓಕೆ. ಆ ಅಮ್ಮ ನನ್ನ ಹತ್ರ ಬಂದು ಹೇಳಿತು, ಸುಮಾರು 65 ವರ್ಷದವರು. ಅವರು ಹೇಳಿದ್ರು, ನನ್ನ ಮೊಮ್ಮಕ್ಕಳು 2 ಇದ್ದಾರೆ, ಚಿಕ್ಕ ಮಕ್ಕಳು. ಅವರೊಂದು ಕೊಟ್ಟಿಗೆಯಲ್ಲಿ ಯಾರೋ ಚಿಕ್ಕ ರೂಮಲ್ಲಿದ್ದಾರೆ. ನನಗೆ ಎಲ್ಲಿಯೂ ನಿಲ್ಲಲಿಕ್ಕೆ ಜಾಗ ಇಲ್ಲ, ಯಾವುದಕ್ಕೂ ದುಡ್ಡಿಲ್ಲ. ಈ ಸರ್ಕಾರದಿಂದ ಬರುವ ಯೋಜನೆ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಇಲ್ಲ, ಬೇರೊಂದಿಲ್ಲ. ನನಗೆ ಅವರ ವಿಚಾರವನ್ನು ಹೇಗೆ ಹೇಳಿದ್ರು ಅಂತ ಹೇಳಿದರೆ, ಈ ಮಕ್ಕಳಿಗೆ ಊಟ ಕೊಡಲಿಕ್ಕೆ ಅವರು ಯಾವುದೇ ಒಂದು ಫಂಕ್ಷನ್ಗೆ ಹೋಗುವಾಗ ಒಂದು ಟಿಫಿನ್ ಕ್ಯಾರಿಯರನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಂತೆ. ಸುರುವಿಗೆ ಬಡಿಸಿದನ್ನು ಅದಕ್ಕೆ ಹಾಕಿ ಈ ಪುಳ್ಳಿಗಳಿಗೆ, ಮೊಮ್ಮಕ್ಕಳಿಗೆ ಅದನ್ನು ಇಟ್ಕೊಳ್ತಾರೆ. ಆನಂತರ ಬಂದದನ್ನು ಊಟ ಮಾಡಿ ಇವರು ತಗೊಂಡು ಹೋಗ್ತಾರೆ, ಇದನ್ನು ಮೊಮ್ಮಕ್ಕಳಿಗೆ ಕೊಡ್ತಾರೆ. ನಾನು ಏನೋ ಹೌದಾ ಅಲ್ವಾ ಅಂತ ಆಲೋಚನೆ ಮಾಡಿ, ಈಗಿನ ಕಾಲದಲ್ಲೂ ಇದು ಒಂದು 3-4 ವರ್ಷದ ಹಿಂದಿನ ಕತೆ. ಈಗಿನ ಕಾಲದಲ್ಲೂ ಈ ರೀತಿಯವರು ಇದ್ದಾರೆ. ಅವರು ಕೇಳಿದ್ದು ಒಂದೇ, ನನಗೆ ಊಟಕ್ಕೆ ಕೊಡಿ ಅಂತ ಕೇಳಿಲ್ಲ, ನನ್ನ ಮೊಮ್ಮಕ್ಕಳಿಗೆ ಕಲೀಲಿಕ್ಕೆ ಸ್ವಲ್ಪ ಫೀಸ್ ಕೊಡಿ, ನನಗೆ ಏನಾದರೂ 2 ಸೆನ್ಸು ಜಾಗ ಮಾಡಿ, ನಾನು ಯಾರ ಒಂದು ರೂಮಲ್ಲಿ ಇದ್ದೇನೆ, ಅವರು ಈಗ ನಾನು ಹೊರಗೆ ಹೋಗುವಂತ ಹೇಳ್ತಾ ಇದ್ದಾರೆ. ಸೊ ಒಂದು ರೂಮಿನ ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ವಿನಂತಿ ಮಾಡಿಕೊಂಡ್ರು. ನಿರಂತರ ನಾವು ನೋಡಿಕೊಂಡು ಅವರಿಗೆ ಅವರ ಶಾಲೆಯ ಫೀಸನ್ನು ಕೊಡ್ತಾ ಇದ್ದೆ. ಅನಂತರ ನಿರಂತರ ಎಲ್ಲಾದರೂ ಜಾಗ ಹುಡುಕಿ ಈಗ ಅವರಿಗೆ ಒಂದು
ಮನೆ ಮಾಡಿ ಕೊಟ್ಟಿದ್ದೀನಿ. ಅದು ನನಗೆ ಭಾರಿ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಮನೆ ಮಾಡಿ ಕೊಟ್ಟು ಈಗ ಅವರು ಈ ಮೊಮ್ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ ಅವರಿಗೆ ಆ ಜಾಗಕ್ಕೆ ರೆಕಾರ್ಡ್ ಆಗಿದೆ. ಈಗ ಒಂದು ಹೊಸ ಮನೆ ಅದರಲ್ಲಿ ಪುನಃ ಕಟ್ಟಿದ್ದಾರೆ. ಅವರು ದುಡಿತಾರೆ, ಅವರು ಒಂದು ಗಾರ್ಬೆಲ್ ಹೋಗಿ ದುಡಿತಾರೆ. ಈಗ ಮನೆಯನ್ನು ಚೆನ್ನಾಗಿ ಕಟ್ಟಿದ್ದಾರೆ. ಆ ಮನೆಯನ್ನು ಕೂಡ ನಾವೀಗ ಇನಾಗ್ರೇಷನ್ ಮಾಡಲಿಕ್ಕಿದ್ದೀವಿ. ಅರ್ಧ ಮನೆ ಬಂದಿದೆ, ಅದನ್ನು ಕಟ್ಟಿ ಒಂದು ಸುಂದರ ಜೀವನವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನನಗೆ ಅತೀವ ಸಂತೋಷ ಆಗ್ತದೆ. ಮತ್ತು ಬಡವರೊಟ್ಟಿಗೆ ಬೆರೆಯುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ಅಣ್ಣ ನಿಮ್ಮಿಂದಾಗಿದೆ ಆಯಿತು ಅಂತ ಹೇಳುವಾಗ ಆ ಒಂದು ಧನ್ಯತಾ ಭಾವ, ಇದರಿಂದ ಭಾರಿ ಸಂತೋಷ ಆಗ್ತದೆ. ಬೇಜಾರೂ ಆಗ್ತದೆ. ಇಷ್ಟು ಪಟ್ಟು ನಾವು ಕೆಲಸ ಮಾಡಿ, ನಮ್ಮ ದುಡ್ಡು ಕೊಟ್ಟು ನಾವು ಹೋಗಿ ಕೆಲಸ ಮಾಡಿ, ಅಲ್ಲ ಇನ್ನೊಂದು ಅವರಿಗೆ ಅವರ ಕಡೆಯ ಕಷ್ಟಕ್ಕೆ ಸ್ಪಂದನೆ, ನಾವೇನಾದರೂ ಹೊರಗಡೆಯಿಂದ ಹೋಗಿ ಅವರಿಗೆ ಸ್ಪಂದನೆ ಮಾಡುವಂಥದ್ದಲ್ಲ. ಒಂದು ಕೆಲಸ ಹೇಳಿದರೆ ನಮ್ಮ ಟೀಮ್ ಹೋಗಿ ಅಲ್ಲಿ ಅವರಿಗೆ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡ್ತದೆ. ಒಂದು ಮನೆ ಕಟ್ಟುವುದಿದ್ರೆ ನಮ್ಮ ಮೇಸ್ತ್ರಿ, ಸಿಮೆಂಟು, ಜಲ್ಲಿ ಎಲ್ಲ ಹೋಗಿ ಅಲ್ಲಿ ಕೆಲಸ ಮಾಡುವಂಥ, ತಗೊಂಡು ಹೋಗಿ ಕೆಲಸ ಮಾಡುವಂಥ ಕೆಲಸ. ಆದರೂ ಸಮಾಜದಲ್ಲಿ ಕೆಲವರು ಕೈ ತೋರಿಸ್ತಾರೆ, ಕೆಲವರು ದೂಡ್ತಾರೆ, ಕೆಲವರು ಹೀಗೆ ಅಂತ ಹೇಳ್ತಾರೆ. ಹಾಗೆ ಸಮಾಜಕ್ಕೆ ಕಡಿವಾಣ ಇರಲಿ. ನಾವು ಯಾವುದನ್ನು ಅಪೇಕ್ಷೆ ಮಾಡಲಿಲ್ಲ. ಯಾರಿಂದಾದರೂ ಡೊನೇಷನ್ ತಗೊಂಡು ನಾವು ಕೆಲಸ ಮಾಡಿದ್ರೆ ತಿನ್ಪಿ ಅಂತ ಹೇಳ್ಬೋದು. ಆಯಾಲು ಪಡೆದ ಅವಳ ಹತ್ರ ತಗೊಂಡ ಇಲ್ಲಿ ತಿಂತಾನೆ ಅಂತ, ಅವಳು ತಿನ್ನೋದಿದ್ರೂ ತಿಂತಾನೆ ಅಂತ ಹೇಳ್ತಾರೆ. ನಾವು ಯಾರಿಂದ ದುಡ್ಡು ಕೇಳೋದಿಲ್ಲ, ಎಲ್ರಿಗೂ ಕೊಡ್ತೀವಿ. ಧಾರ್ಮಿಕವಾಗಿ ಯಾವ ಜಾತಿ ಮತ ಭೇದ ಯಾವುದೂ ಇಲ್ಲ ನಮ್ಮ ಹತ್ರ. ನಾವು ಯಾವನು ಮನುಷ್ಯ ಅಂತ ನಾವು ನೋಡೋದು. ನಾವು ಸುಮಾರು 1800 ಮುಸ್ಲಿಂ ಕುಟುಂಬವರಿಗೆ ಸಹಾಯ ಮಾಡಿದ್ದೀವಿ. ಈ ಭಾಗದಲ್ಲಿ ಸದ್ಯ 1800 ಮುಸ್ಲಿಂ ಕುಟುಂಬಗಳಿದೆ, ಎಷ್ಟೋ ಕ್ರಿಶ್ಚಿಯನ್ ಕುಟುಂಬಗಳಿದ್ದಾವೆ. ನಾವು ಯಾವುದೇ ಜಾತಿ ಮಾತನಾಡೋದು. ಆದರೂ ಸಮಾಜದಲ್ಲಿರುವಂಥ ಒಬ್ಬ ವ್ಯಕ್ತಿ ಆ ಬಗ್ಗೆ ಏನಾದರೂ ಮಾತಾಡಿದರೆ, ನಮ್ಮ ಎದುರು ಮಾತಾಡೋಲ್ಲ, ಮಾತಾಡಿದರೂ ನಮಗೆ ನೋವಾಗ್ತದೆ. ಅದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರೊಂದು ಮಾತು ಹೇಳಿದರು. ನಾವು ಅವರೊಂದು ಮಾತುಕತೆ ಮಾಡುವಾಗ ನಾನು ಅವ್ರ ಹತ್ರ ಹೇಳಿದೆ, ಕಾವಂದರ ಎಷ್ಟು ಕೆಲಸ ಮಾಡಿದರು ಸಮಾಜ ಒಂದು ದೂರುವ ಒಂದು ಭಾಗ ಇದ್ದೇ ಇರುತ್ತಲ್ಲ ಕಾವಂದರೆ ಅಂತ. ಅದಕ್ಕೆ ಅವರು ಒಂದು ಮಾತು ನನ್ನ ಹತ್ರ ಹೇಳಿದರು, ಅಶೋಕ್ ರೈಗಳೇ, ಅಂಥವ್ರು ಕೆಲವರು ಇದ್ದರೂ ನಮ್ಮನ್ನು ನಾವು ತಿದ್ದಿಕೊಳ್ಳುವಂಥ ಕೆಲಸಗಳು ಆಗ್ತದೆ. ಇಲ್ಲ ನಾವು ಹೋಗುವ ದಾರಿಯೇ ಸರಿ ಅಂತ ನಾವು ತಿಳ್ಕೊಳ್ತೀವಿ. ಇನ್ನೊಬ್ಬ ಯಾರಾದರೂ, ಅದಕ್ಕೆ ನಾನು ಹೇಳಿದೆ, ತಿದ್ದಿಗೆ ಮಾರ್ಗದರ್ಶನ ಮಾಡಿದರೆ ಆಗ್ಬೋದು ಕಾವಂದರೆ, ಈ ಥರ ತಿದ್ದುವಾಗ ನೋವಾಗಿ ತಿದ್ದಿದ್ರೆ ನಮಗೆ ಸ್ವಲ್ಪ ನೋವಾಗ್ತದೆ ಅಂತ ನಾನು ಅದನ್ನು ಸವಾಲಾಗಿ ಸ್ವೀಕರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೀನಿ. ದೇವರ ಅನುಗ್ರಹ, ಇವರ ಆಶೀರ್ವಾದ, ಇದೇ ನಮಗೆ ರಕ್ಷೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಶೋಕ್ ರೈಗಳ ಟ್ರಸ್ಟ್ನ ಕೆಲಸಗಳು ಒಂದು ಭಾಗವಾದರೆ, ಅಶೋಕ್ ರೈಗಳ ಮನೆ ನೆನಪಾಗುವಂಥದ್ದು ಜನರಿಗೆ ಈ ದೀಪಾವಳಿಯ ಸಂದರ್ಭದಲ್ಲಿ ನೀವು ಕೊಡುವಂಥ ವಸ್ತ್ರ ವಿತರಣೆಯ ಕಾರ್ಯಕ್ರಮ. ಕಳೆದ ಹಲವು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೀರಿ. ಇದರ ಪ್ರಾರಂಭ ಹೇಗಾಯಿತು ಅಂತ? ಇದರ ಪ್ರಾರಂಭ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ನಾವು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ ನನ್ನ ತಾಯಿ ಪ್ರತಿ ವರ್ಷ ಒಂದು ಸೀರೆ, ಒಂದು ಲುಂಗಿ, ಒಂದು ಟ್ಯಾವೆಲು ಈ ಥರ ಒಂದು ಕೊಡ್ತಾಯಿದ್ರು ಪ್ರತಿ ದೀಪಾವಳಿಗೆ. ಕೆಲಸದವರಿಗೆ ಒಂದು ಕೊಡಬೇಕು ಅಂತ ಒಂದು ವಿಚಾರ. ನಾನು ನನ್ನ ಉದ್ಯಮವನ್ನು ಶುರು ಮಾಡಿದ ನಂತರ ಏನು ಮಾಡಿದೆ, ಅವರಿಗೆಲ್ಲ ನಾನು ತಂದು ಕೊಡಲಿಕ್ಕೆ ಶುರು ಮಾಡಿದೆ. ಆ ನಂತರ ಏನಾಯಿತು, ನಮ್ಮ ಊರಿನ ಸುತ್ತಮುತ್ತದವರು ಕೆಲವರೆಲ್ಲ ಅನ್ನ ಎಂಕ್ಲೆಗೆಲ್ಲ ಒಂದು ಸೀರೆ ಕೊಡು ಅಂತ ಹೇಳುವಾಗ ಒಂದು 25-50 ಒಂದು ಬಂಡ್ಲು ತಗೊಂಡು ಬರೋದು, 100 ಸೀರೆ ತಗೊಂಡು ಬಂದು ಕೊಡೋದು. ಅದು ವರ್ಷ ಹೋಗ್ತಾ 100 ಹೋಗಿ 200 ಆಯಿತು, 200 ಹೋಗಿ ಕಡಿವಾಣ ಹಾಕುವುದೇ ಇದನ್ನು ನಿಲ್ಲಿಸಲಿಕ್ಕೇ ಕಷ್ಟ ಆಯ್ತು ನನಗೆ. ನೀವು ನಂಬ್ತೀರಾ ಬಿಡೋದು, ಕಳೆದ ಕೊರೋನಾದ 2 ವರ್ಷದ ಹಿಂದಿನ ಸಮಯದಲ್ಲಿ ನಾವು ನಮ್ಮ ರೈ ಎಸ್ಟೇಟ್ ಮನೆಯಲ್ಲಿ 12,800 ಜನರಿಗೆ ನಾವು ಸೀರೆ ವಿತರಣೆ ಮಾಡಿದ್ದೀವಿ. ಬೆಳಿಗ್ಗೆ ಶುರು ಮಾಡಿದರೆ ಸಾಯಂಕಾಲದವರೆಗೆ ಸಾಧಾರಣ 30,000 ಇಡ್ಲಿ ತೆಗಿತೀವಿ. ಇದರಲ್ಲಿ ನಾವು ಒಂದು ಸಮಾಧಾನ ಇದೆ. ಆದರೂ ಪಾಪದವರು ಬರ್ತಾರೆ, ಚಿಕ್ಕ ಮಗುವನ್ನು ಎತ್ಕೊಂಡು ಬರ್ತಾರೆ. ನಾವು ಅದನ್ನು ಬೇಜಾರು ಮಾಡಲಿಕ್ಕಿಲ್ಲ. ಬಂದು ಅಲ್ಲಿ ನೀರು ಕುಡಿತಾರೆ, ಇದು ಮಾಡ್ತಾರೆ, ಇಡ್ಲಿ ತಿನ್ನೋದನ್ನು ಬಿಸಾಕ್ತಾರೆ. ಹಾಗೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅವರು ನಾವು ಹೇಗೆ ಅವ್ರನ್ನ ಕರೆದೀವು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತಲ್ಲ. ಒಂದು ಲಾಸ್ಟಿಗೆ ಅವರು ಹೋಗಿ ನೋಡುವಾಗ ನಮ್ಮ ಹತ್ರ ಒಂದು ಪಿಕಪ್ನ ಚಪ್ಪಲಿ ಬಿಟ್ಟು ಹೋಗಿರ್ತಾರೆ. ನಾವೇನು ಚಪ್ಪಲಿ ತೆಗೀರಿ ಅಂತ ಹೇಳಲ್ಲ. ಅವರೊಂದು ಗೌರವದ ಭಾವನೆ, ಪ್ರೀತಿ, ಇದಕ್ಕಾಗಿ ಅಲ್ಲಿ ಇಟ್ಟು ಹೋಗ್ತಾರೆ, ಹೋಗೋಗ ಸೀದೆ ಹೋಗಿಬಿಡ್ತಾರೆ. ಇಂಥದ್ದೆಲ್ಲ ಉದಾಹರಣೆಗಳಿದೆ. ಈ 12,800 ನಾವು ಕಳೆದ ಇದರಲ್ಲಿ ಕೊಟ್ಟಿದ್ದೀವಿ. ಈ ಸಲ ನಮ್ಮ ನಿರೀಕ್ಷೆ
ಅಂದರೆ ಈ ಭಾಗದವರು ಹೆಚ್ಚು ಬರ್ತಾ ಇದ್ರು. ಈ ಸಲ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗದಲ್ಲಿ ನಾವು ಹೋಗಿ ಸಭೆಗಳನ್ನು ಮಾಡಿ ಈ ವಿವರಣೆಯೆಲ್ಲ ಕೊಟ್ಟಿದ್ದೀವಿ. ಸಾಧಾರಣ 26,000 ಜನರಿಗೆ ವಸ್ತ್ರ ವಿತರಣೆ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇನ್ನೊಂದು 5,000ವನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಒಂದು 32,000ದಷ್ಟು 31,000ದಷ್ಟು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ಅದರ ಬಗ್ಗೆ ವಿಸ್ತೃತವಾಗಿ ಮಾತನಾಡೋಣ. ಆದರೆ ಅದಕ್ಕಿಂತ ಇನ್ನೊಂದು ಭಾಗವಾಗಿ ತಾವುಗಳು ಮಾಡಿದಂಥ ಧಾರ್ಮಿಕ ಕಾರ್ಯಕ್ರಮಗಳು, ಅಶೋಕ್ ಕುಮಾರ್ ರೈ ಅವರು, ನಾನು ಬಹಳ ಪ್ರಮುಖವಾಗಿ ಹೇಳಬೇಕಿದ್ರೆ ಮಠಂತಬೆಟ್ಟುವಿನ ಬ್ರಹ್ಮಕಲಶ, ಕೊರೋನಾ ಅದರ ಈ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ 2 ಬಾರಿ ರದ್ದುಗೊಂಡಂಥ ಬ್ರಹ್ಮಕಲಶ ಮತ್ತೆ 3ನೇ ಬಾರಿ ಅಷ್ಟೇ ವಿಜೃಂಭಣೆಯಿಂದ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ನಡೆದಂಥ ಬ್ರಹ್ಮಕಲಶ ಅಂತ ಹೇಳಿದ್ರೆ ಅದು ಮಠಂತಬೆಟ್ಟುವಿನ ಬ್ರಹ್ಮಕಲಶ. ಒಟ್ಟಾರೆಯಾಗಿ ಹಲವು ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶವನ್ನು ಮಾಡಿದ್ದೀರಿ. ಉದ್ಯಮಿಯಾಗಿ ನೀವು ಆಗಲೇ ಹೇಳಿದ್ರಿ ಮೋಜು ಮಾಡ್ಬೋದು, ಮಸ್ತಿ ಮಾಡ್ಬೋದಿತ್ತು ಅಂತ. ನನ್ನದು ಮತ್ತೆ ಪ್ರಶ್ನೆ ಅದೇ, ನೀವು ಓಕೆ ಟ್ರಸ್ಟ್ ಮಾಡಿದ್ರಿ, ಒಂದಷ್ಟು ಸಹಕಾರ ಮಾಡ್ತಾಯಿದ್ರಿ, ಮತ್ತೆ ವಾಪಸ್ ಈ ಬ್ರಹ್ಮಕಲಶ ಈ ದೇವಸ್ಥಾನದ ಕಾರ್ಯಗಳಿಗೆ ಹಣ ವಿನಿಯೋಗಿಸುವುದು ಇದೇ ನಿಮಗೆ ಯಾಕೆ ಇಷ್ಟ? ಯಾಕೆ ಈ ಒಂದು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಒಟ್ಟಾರೆಯಾಗಿ? ಬ್ರಹ್ಮಕಲಶ ಆಗಿರ್ಬೋದು, ಇನ್ನಿತರ ಧಾರ್ಮಿಕ ಭಾವನೆಯಲ್ಲಿ ತೊಡಗಿಸಿಕೊಳ್ಳುವಾಗ ಅಶೋಕ್ ಕುಮಾರ್ ರೈ ಅವರ ಮನಸ್ಸಲ್ಲಿ ಏನಿರ್ತದೆ ಅಂತ ನೋಡಿ. ನಿಮಗೆ ಮರು ಪ್ರಶ್ನೆ ಇದೆ ನಂತು. ಓಕೆ, ಇವತ್ತು ಅಶೋಕ್ ಕುಮಾರ್ ರೈ ಅವರನ್ನು ನೀವು ಸುದ್ದಿ ಮಾಧ್ಯಮದ ಈ ಸ್ಟುಡಿಯೋಕ್ಕೆ ಕರೆದದ್ದು ಯಾಕೆ? ಅಲ್ಲ, ಅಶೋಕನ್ನ ರೈ ಅವರು ಅಂತ ಒಂದು ಉಲ್ಲೇಖವನ್ನು ನೀವು ಮಾಡಿದ್ರಿ, ಯಾಕೆ? ಇವತ್ತು ಏನೋ ನಾನು ಸಮಾಜದಲ್ಲಿ ಒಳ್ಳೆಯ ಕೆಲಸ ಏನಾದರೂ ಮಾಡಿದರೆ ನೀವು ಸುದ್ದಿ ಸ್ಟುಡಿಯೋಕ್ಕೆ ಕರೆದಿದ್ರಿ. ನಿಮಗೂ ಒಂದು ಅಶೋಕ್ ರೈ ಅವರನ್ನು ಕರೆದಿದ್ರಿ, ಅಶೋಕ್ ರೈ ಅವರು ಅಂತ ಹೇಳಿದ್ರಿ, ಅಶೋಕನ್ನ ಅಂತ ಹೇಳಿದ್ರಿ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ನಾವು ಸಮಾಜದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ. ಮಹಿಷಮರ್ದಿನಿ ವಿಚಾರ ಅಂತ ನೀವು ಹೇಳಿದರೆ, ನಾನು ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಬರಲಿಕ್ಕೆ ನನಗೆ ಆವಾಗ ನಾನು ಸಾಧಾರಣ 29 ವರ್ಷ, ನಾನು ಸುರುವಿನ ಬ್ರಹ್ಮಕಲಶ ಇರುವಾಗ ನನಗೂ ದೇವರಿಗೆ ಧಾರ್ಮಿಕ ಬಗ್ಗೆ ಚಿಂತನೆಗಳೇ ಇರಲಿಲ್ಲ. ನಾನು ಆ ಸಂದರ್ಭದಲ್ಲಿ ಚಿಂತನೆಗಳೇ ಇಲ್ಲ ನನಗೆ. ಉದ್ಯಮ ನನ್ನ ಕೆಲಸ, ಈ ದೇವಸ್ಥಾನಕ್ಕೆ ಹೋಗುದು, ಕೈ ಮುಗಿಯುವುದು, ಅಲ್ಲಿ ಪ್ರಶ್ನೆ ಕೇಳುವುದು, ಈ ನನ್ನ ಜಮಾನನೇ ಇಲ್ಲ. ನಾನು ನಂಬ್ತಾನೆ ಇರಲಿಲ್ಲ. ನನ್ನ ತಾಯಿ ಹೇಳ್ತಾ ಇದ್ದೆ. ನಾನು ಏನಾಯಿತು, ನಾನು ಮೈಸೂರಿನಲ್ಲಿ ಉದ್ಯಮ ಮಾಡ್ತಾ ಇದ್ದೆ. ಮಂಗಳೂರಿಗೆ ಉದ್ಯಮ ಆರಂಭ ಮಾಡುವಾಗ ನಾನು ಮತ್ತು ನನ್ನ ತಾಯಿ ಒಂದು ನಮ್ಮ ದೈವದ ಪ್ರಶ್ನೆ ಇಡಲಿಕ್ಕೆ ಹೋದ್ವಿ. ಹಾಗೆ ಹೋಗುವಾಗ ನಮ್ಮ ಕಾರು ದೈವದ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗುವಂತ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ತೀವಿ. ನಾವು ಹೋಗುವಾಗ ನಾವು ಒಂದು ಕಾರ್ ಆಕ್ಸಿಡೆಂಟ್ ಆಯಿತು. ನಾವು 2 ಬಸ್ಸಿನ ಮಧ್ಯೆ ನಮ್ಮ ಕಾರು ಜಾಮ್ ಆಯಿತು. ನಾವು ಏನಾದರೂ ಸ್ವಲ್ಪ ಇನ್ನೂ ಹೆಚ್ಚಾಗ್ತಾ ಇದ್ರೆ ನನ್ನ ತಾಯಿ ಮತ್ತು ನಾವು ಇಬ್ಬರು ಅಲ್ಲಿ. ಸೊ ನಾನು ಆನಂತರ ಹೋಗುವಾಗ ನಾನು ಪ್ರಶ್ನೆ ಅವ್ರ ಹತ್ರ ಫಸ್ಟ್ ಕೇಳಿದೆ, ಅದೇ ನಾವು ಪ್ರಶ್ನೆ ಒಳ್ಳೇದು ಮಾಡಲಿಕ್ಕೆ ಬಂದದ್ದು, ಇಲ್ಲಿ ಬರುವಾಗ ಈ ರೀತಿ ಆಯ್ತಲ್ಲ ಬರ್ರೆ ಇದು. ಅದಕ್ಕೆ ಅವರು ಹೇಳಿದರು, ನಿಮಗೇನು ಆಗಲಿಲ್ಲ, ನೀವು ದೈವದ ಕೆಲಸವನ್ನು ಮುಂದುವರಿಸ್ಬೋದು, ಆದರೆ ನಿಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಒಂದು ದೇವಿ ದೇವಸ್ಥಾನ ಇದೆ, ಅಲ್ಲಲ್ಲಿ ಆದರೂ ಇದೆಯಾ ಅಂತ ಕೇಳಿದ್ರು. ನನಗೆ ಸ್ವಲ್ಪ ಅದಕ್ಕೆ ಮುಂಚೆ, ನನಗೆ 1 ವಾರದ ಮುಂಚೆ ಒಂದು ದೇವಸ್ಥಾನದ ಒಂದು ಕಾರ್ಡ್ ಬಂದಿತ್ತು. ನಮ್ಮ ಮಹಿಷಮರ್ದಿನಿ ದೇವಸ್ಥಾನ ಒಂದು ಕಾರ್ಡ್ ಬಂದಿತ್ತು, ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಸಭೆ ಕರೆಯಲಾಗಿದೆ, ನೀವು ಬರಬೇಕು ಅಂತ. ನಾನು ಅದನ್ನು ತೆಗೆದು ಬುಟ್ಟಿಗೆ ಹಾಕಿದೆ. ನಾನು ಅದನ್ನು ಇಟ್ಕೊಂಡು ಆಸಕ್ತಿ ಇಲ್ಲ. ಈ ಪ್ರಶ್ನೆ ಅವರು ಹೇಳುವಾಗ ನನಗೆ ಸ್ವಲ್ಪ ಲಿಂಕ್ ಆಯಿತು ಅದು. ಅದಕ್ಕೆ ನಾನು ಹೇಳಿದೆ, ನನ್ನಿಂದ ದೇವಸ್ಥಾನ ಕಟ್ಟಲಿಕ್ಕೆ ಆಗಲಿಲ್ಲ, ದೈವಸ್ಥಾನ ಕಟ್ಟೋದೇ ಕಷ್ಟ ನಮ್ಮ ಮನೆಯದು, ಅದಕ್ಕೆ ಏನಾದರೂ ಹೇಳಿ. ಅದಕ್ಕೆ ಅವರು ಹೇಳಿದರು, ಅದಕ್ಕೆ ಒಂದು 25 kg ಅಕ್ಕಿ, ಒಂದು 10 ತೆಂಗಿನಕಾಯಿ ನೀವು ಕೊಡಬೇಕು. ಆ ದೇವಸ್ಥಾನ ಜೀರ್ಣೋದ್ಧಾರ ಆಗದೆ ನಿಮ್ಮ ದೈವವನ್ನು ಮಾಡೋದು ಸರಿಯಲ್ಲ. ಫಸ್ಟ್ ಊರಿನ ದೇವಸ್ಥಾನ, ಆ ಜಾಗ ಎಲ್ಲ ಅದಕ್ಕೆ ಸಂಬಂಧಪಟ್ಟದ್ದು, ಆದ್ದರಿಂದ ಅದಕ್ಕೆ ನೀವು ಗಮನ ಕೊಡಬೇಕು. ನಿಮಗೆ ಆಗಿಲ್ಲ ಅಂತಾದರೆ ಇಷ್ಟು ಮಾಡಿ ನಿಮ್ಮ ಕೆಲಸವನ್ನು ಆರಂಭ ಮಾಡಿ ಅಂತ ಹೇಳಿದ್ರು. ನಾವು ನಮ್ಮ ಕೆಲಸವನ್ನು ಆರಂಭ ಮಾಡಿದ್ವಿ. ಆನಂತರ ನಾನು ಇನ್ನೊಂದು ಭಾನುವಾರ ಬರುವಾಗ ನನಗೆ ಅಕಸ್ಮಾತ್ ಒಂದು ಕಾಲ್ ಬಂತು. ನನ್ನ ಆತ್ಮೀಯರಾದ ನಿರಂಜನ್ ರೈಗಳು ಒಂದಲ್ಲಿ ಫೋನ್ ಮಾಡಿದರು, ಹೀಗೆ ದೇವಸ್ಥಾನದಲ್ಲಿ ಪ್ರಶ್ನೆ ಇದೆ, 1 ಗಂಟೆಗೆ ಬರಬೇಕು ದೇವಸ್ಥಾನಕ್ಕೆ ಅಂತ. ನನಗೇನೋ ನಾನು ಆಲೋಚನೆ ಮಾಡಿ ಟೈಮ್ ಏನೋ ಸೀದಾ ಹೋಗಿದೆ ದೇವಸ್ಥಾನಕ್ಕೆ. ಹೋದ ದಿವಸನೇ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಫಸ್ಟ್ ನೀವೇ, ನನಗೇನು ಗೊತ್ತಿಲ್ಲ, ನೀವು ಅಧ್ಯಕ್ಷರು ಅಂತ ಹೇಳಿದ್ರು.
ನಾನೆಲ್ಲ ಅದಕ್ಕೆ ಪ್ರಶ್ನೆ ಮಾಡಿದೆ, ಅವರ ಕೆಲಸದ ಬಗ್ಗೆ ನಾನು ಪ್ರಶ್ನೆ ಮಾಡಿದೆ. ಹೀಗಲ್ಲ ಹೀಗಾಗಬೇಕು, ಹೀಗಲ್ಲ ಹೀಗಾಗಬೇಕು. ನನಗೇನು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿರೋದು. ಪ್ರಶ್ನೆ ಮಾಡಿದ್ದಕ್ಕೆ ಅವರು ಹೇಳಿದ್ರು ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನೇ ಅಧ್ಯಕ್ಷರು ಮಾಡುವಂಥ ಅಧ್ಯಕ್ಷರು. ಆ ನಂತರ ನಾನು ಆ ದೇವಿ ಕ್ಷೇತ್ರದಿಂದ ನಾವು ಹೋದಂಥ ಎಲ್ಲ ಕೆಲಸಗಳು, ನಾನು ಮಾಡಿದಂಥ ಎಲ್ಲ ಉದ್ಯಮಗಳು, ಆ ದೇವಿಯನ್ನು ನಂಬಿ ನಾನು ಕೆಲಸ ಮಾಡಿದಂತ ಹೇಳಿದ್ರೆ ನನಗೆ ಸಕ್ಸಸ್ ಕಟ್ಟಿಟ್ಟಾಬಿಟ್ಟು. ನಾನು ಅಧರ್ಮವಾಗಿ ಯಾವ ಕೆಲಸವನ್ನು ಮಾಡಲಿಲ್ಲ. ನಾನು ನ್ಯಾಯಯುತವಾಗಿ ಧರ್ಮದಿಂದ ಮಾಡಿದಂಥ ಎಲ್ಲ ಕೆಲಸದಲ್ಲಿ ನನಗೆ ಸಕ್ಸಸ್ಸು. ನಾನು ಕೇಳಿದ್ದನ್ನು ದೇವಿ ಕೊಡ್ತಾಳೆ. ಆ ನಂತರ ನನ್ನ ಎಲ್ಲ ಕೆಲಸಗಳು ಆ ದೇವಿ ಕಡೆಯಿಂದ, ಆ ದೇವಿ ಹತ್ತಿರದಿಂದ, ಆ ದೇವಿಯನ್ನೇ ನಂಬಿ ನಾನು ಕೆಲಸ ಮಾಡೋದು. ಆನಂತರ ಬಹಳಷ್ಟು ಬ್ರಹ್ಮಕಲಶಕ್ಕೆ ಪ್ರೇರೇಪಣೆ ಈ ದೇವಸ್ಥಾನದ ಬ್ರಹ್ಮಕಲಶ, ಈ ದೇವಿಯ ಬ್ರಹ್ಮಕಲಶ. ನಾನು ಯಾವ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಹೋಗಬೇಕಿದ್ರೂ ಈ ದೇವಿ ಅಪ್ಪಣೆ ಪಡೆದು ಹೋಗುದು. ನಾನು ಫಸ್ಟ್ ಚಿಂತನೆ ಮಾಡದೆ ಯಾವ ದೇವಸ್ಥಾನದ ಬ್ರಹ್ಮಕಲಶಕ್ಕೂ ನಾನು ಸೇರಿಕೊಳ್ಳೋದಿಲ್ಲ. ಆ ದೇವಿ ಹತ್ರ ಪ್ರಶ್ನೆ ಕೇಳಿ ದೇವಿ ಅನುಮತಿ ತಗೊಂಡೇ ನಾನು ಈಗ ಎಷ್ಟು ದೇವಸ್ಥಾನದ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಅವ್ರು ಮಾಡು. ಅಲ್ಲಿ ಆ ಜನಗಳ ಪ್ರೀತಿ, ಅವ್ರ ಜೊತೆ ಕೆಲಸ ನಾನು ಕೆಲಸ ಮಾಡುವಂಥದ್ದು, ನಾನು ಅಲ್ಲಿ ಹೋಗಿ ಬರೀ ಕೆಲಸ ಮಾಡೋದಲ್ಲ, ನಾನು ಊಟದ ಎಳೆ ತೆಗೆಯುವುದರಿಂದ, ಸೆಗಣಿಗೊಳಿಸುವುದರಿಂದ ಎಲ್ಲ ಕೆಲಸ ಮಾಡಿದೆ ನನ್ನ ಕುಟುಂಬ ಸಮೇತ. ಸೊ ನನಗೆ ಸಂತೋಷ ಇದೆ. ಇಷ್ಟು ಬ್ರಹ್ಮಕಲಶ, ಇಷ್ಟು ಜನರ ಪರಿಚಯ ಆಗ್ತದೆ, ಇಷ್ಟು ಜನರ ಪ್ರೀತಿ ಸಿಗ್ತದೆ. ಅಶೋಕಣ್ಣ ಅಂತ ಕರೀತಾರೆ. ಇದಕ್ಕಿಂತ ನಾನೇನು ದುಡ್ಡು ಹಾಕಿ ನನ್ನ ದುಡ್ಡಲ್ಲೇ ಏನು ಮಾಡೋದಲ್ಲ, ಅವರೆಲ್ಲ ಸೇರಿದ್ರಿಂದ ನಾನು ಮಾಡೋದು. ನನಗೆ ಅವರ ಜೊತೆ ಬೆರೀಲಿಕ್ಕೆ ಒಂದು ಅವಕಾಶ. ಇದನ್ನು ನಾನು ನನ್ನ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ ಹೊರತು ನನ್ನ ಸೇವೆ ಅಂತ ತಿಳ್ಕೊಂಡಿಲ್ಲ. ಮಠಂತ ಬೆಟ್ಟುವಿನ ಆ ದಾರಿಯನ್ನು ತೋರಿಸಿದವರು ನಿಮ್ಮ ತಾಯಿ ಅಂತ ಅನ್ಕೊಳ್ತೇನೆ. ಆ ತಾಯಿಯನ್ನು ನಂಬಿದಷ್ಟೇ ಈ ತಾಯಿಯನ್ನು ತಾವು ಪ್ರೀತಿಸ್ತೀರಿ. ನಿಮ್ಮ ತಾಯಿಯ ಬಗ್ಗೆ ನಮ್ಮ ಜೊತೆ ಒಂದು ಸ್ವಲ್ಪ ಹಂಚಿಕೊಳ್ಳೋದಿದ್ರೆ ಈ ಸಂದರ್ಶನ ಅಪೂರ್ಣ ಆಗ್ಬೋದು ಅಂತ. ಖಂಡಿತ. ತಾಯಿ ಅಂತ ಹೇಳಿದ ಮೇಲೆ ನಾನು ಎಲ್ಲಿ ಹೋಗುವಾಗಲೂ ಅಶೋಕನ ಭಾಷಣ ಬಿಗಿದರೆ ಈಗ ಶುರು ಮಾಡ್ತಾರೆ ಕೆಲವರು, ಆ ರೀತಿ ಅಪ್ಪೆನ ಉದಾರ ಮನ್ಪುಣೆ ಅಂತ. ಈ ತಾಯಿ ಬಗ್ಗೆ ಹೇಳಬೇಕಿದ್ರೆ ತಾಯಿಯೇ ಮೊದಲ ದೇವರು ಅಂತ, ಅದರಲ್ಲಿ ಬೇರೆ ವಿಚಾರಣೆ ಇಲ್ಲ. ನಾವು ಈಗ ಎಲ್ಲ ಮಾಡೋರು ಹೇಳ್ತಾರೆ ತಾಯಿಯನ್ನು ಜೀವ ಇರುವಾಗ ನಾವು ಪ್ರೀತಿ ಮಾಡಬೇಕು, ಸತ್ತ ಮೇಲೆ ಯಾರನ್ನು ತಂದೆ ತಾಯಿ ಅಂದರೆ ಅವರು ನಿಜವಾಗಿ ಇರುವಂಥ ದೇವರು. ಹೌದು, ಗರ್ಭಗುಡಿಯಲ್ಲಿರುವಂಥ ದೇವರು ನೆಕ್ಸ್ಟ್, ಫಸ್ಟ್ ನಮ್ಮ ಮನೆಯಲ್ಲಿರುವಂಥ ದೇವರು. ಜನ್ಮ ಕೊಟ್ಟು ಸಾಕಿ ಸಲುಹಿ ಅವರಿಗೆ ನಾವು ಏನು ಕೊಡ್ಬೋದು? ಈಗ ಹುಡುಗರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಈಗ ಮೊದಲು BSNL ಲೈನ್ ಇತ್ತು, 2G ಬಂತು, 3G ಬಂತು, 4G ಬಂತು. ಒಂದು ಸ್ಟೆಪ್ ಆಗಿ ಬರುವಂಥದ್ದು. ನಮ್ಮ ತಂದೆ ತಾಯಿಯ ಆ ಏಜ್ನಲ್ಲಿ ಅವರು BSNL ಲೈನಲ್ಲೇ ಇದ್ದಾರೆ. ನಮಗೆ ಈಗ ನಾವು 4G 5Gಗೆ ಬರುವಾಗ ಅಷ್ಟು ಸ್ಪೀಡಾಗಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅನುಭವ ಅವ್ರ ಹತ್ರ ಇದೆ. ನಾನು ಸಮಾಜದಲ್ಲಿ ನೋಡುವಂಥದ್ದು, ತಂದೆ ತಾಯಿ ಕಿರಿಕಿರಿ ಮಾಡ್ತಾರೆ, ಚೊರೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಮಕ್ಕಳು ಹೇಳ್ತಾರೆ. ಇಲ್ಲ, ನೀವು ಅದನ್ನು ಸ್ಫೂರ್ತಿಯಾಗಿ ಸ್ವೀಕಾರ ಮಾಡಬೇಕು. ಅವರನ್ನು ನಮ್ಮ ಮಕ್ಕಳು ಇವರು ಅರ್ಥ ಮಾಡ್ಕೋಬೇಕು. ನಾವೀಗ 5Gಯಲ್ಲಿದ್ದೇವೆ, ನಾವು ಮುದುಕರಾಗುವ ಅವರು 10Gಗೆ ಹೋಗ್ತಾರೆ. ಆಗ ನಮ್ಮ ಮಕ್ಕಳು ನಮ್ಮನ್ನು ಹೇಳ್ತಾರೆ, ಈ ಮುದುಕ ಎಂತ ಹೇಳೋದಪ್ಪ ಅಂತ. ಸೊ ನಾವು ಅದನ್ನು ಕಲ್ತ್ಕೋಬೇಕು. ತಾಯಿಯೇ ದೇವರು. ಯಾರಿಗಾದರೂ ಒಬ್ಬರಿಗೆ ಜನ್ಮ ಕೊಡುವಂಥ ಶಕ್ತಿ ಯಾರಿಗಾದ್ರೂ ಇರಲಿ ಅಂತೆ, ಅದು ತಾಯಿಗೆ ಮಾತ್ರ. ಆ ಒಂದು ಜೀವಕ್ಕೆ ಜನ್ಮ ಕೊಡುವಂಥ ಶಕ್ತಿ ಇರೋದು ತಾಯಿಗೆ. ಆ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಅವಳಿಗೆ ಏನೂ ಇಲ್ಲದೆ, ನನ್ನ ಟ್ರಸ್ಟಿಗೆ ಕೆಲವರು ಬರ್ತಾರೆ, ತಾಯಿಗೇನೆ ಹೊಡೆಯುವ ಮಕ್ಕಳು ಇರ್ತಾರೆ. ಕೆಲವು ನಿದರ್ಶನಗಳಿದೆ, ಎಲ್ಲರೂ ಅಂತ ಹೇಳೋದಲ್ಲ. ತಾಯಿಯೇ ಕಂಪ್ಲೇಂಟ್ ಮಾಡೋದು, ನನ್ನ ಮಗನ ನಾನು ಅವ್ರನ್ನ ಕಳಿಸ್ತೀನಿ ನನ್ನ ಟ್ರಸ್ಟಿಗೆ, ಕಂಬಳಕ್ಕೆ ಹೊಡೆಯೋ, ಕೋಣಗಳಿಗೆ ಹೊಡೆಯೋ ಬೆತ್ತಿದ್ದೆ ನನ್ನ ಆಫೀಸಲ್ಲಿ, ಅಲ್ಲೇ ಹೊಡಿತೀನಿ ನಾನು. ಯಾವ ಸ್ಟೇಷನ್ ಬೇಡ, ಯಾರು ಬೇಡ, ತಾಯಿಗೆ ಯಾರು ಹೊಡಿತಾನೆ ಅವನು ಆಫೀಸಿಗೆ ಕರೆದು ಆ ಕಂಬಳದ ಕೋಣದ ಬೆತ್ತದಲ್ಲಿ ಹೊಡಿತೇನೆ ನಾನು. ಆಗ ತಾಯಿ ಹೇಳ್ತಾಳೆ, ಅನ್ನ ಹಾಕೊಡ್ಚಿ ಅಂತ. ನೋಡಿ ತಾಯಿಯ ಮನಸ್ಸು ನೋಡಿ. ಅವ ಮನೆಯಲ್ಲಿ ಹೋಗಿ ತಾಯಿಗೆ ಹೊಡಿತಾನೆ, ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಕೊಡಬೇಡಿ ಅಂತ ಹೇಳ್ತಾಳೆ. ನಾನು ಅವಳಿಗೆ ಜೋರು ಮಾಡಿ ಬೆತ್ತ ಏನಾದ್ರು ಎತ್ತಿದ್ರೆ ಅನ್ನ ಹಾಕೊಡ್ಚಿ ಅಂತ ಹೇಳ್ತಾಳೆ. ತಾಯಿಯ ಮನಸ್ಸು ನೋಡಿ. ಈ ಥರ ತುಂಬ ಇದೆ. ನಾನು ಹೇಳ್ತಿರೋದು ತಾಯಿಯೇ ದೇವರು. ತಾಯಿಯ ಆಶೀರ್ವಾದ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಇವತ್ತು ಯಾವ ಕೆಲಸ ಮಾಡಬೇಕಾದ್ರೂ ನನ್ನ ತಾಯಿ, ನನ್ನ ಮಹಿಷ ಮಾಡ್ತೀನಿ ತಾಯಿ. ಈ ತಾಯಿಯಂದಿರ ಇದರಲ್ಲಿ ನನ್ನ ಜೀವನ ಕಳೀತಾ ಇದೆ. ದಶ ಸಂಭ್ರಮ ಇಡೀ ಇಷ್ಟು ನಿಮ್ಮ ಈ ಜೀವನದಲ್ಲಿ ಬಹಳ ಪ್ರಮುಖ ಮೈಲುಗಲ್ಲಾಗುವಂಥ ಒಂದು ಕಾರ್ಯಕ್ರಮ. ಈಗಾಗಲೇ ಅದರ ತಯಾರಿಗಳು ಹಲವು ರೀತಿಯಲ್ಲಿ ನಡೀತಾ ಇದೆ. ಗ್ರಾಮಕ್ಕೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇವತ್ತು ಕೂಡ ತಾವು ಹೋಗ್ಲಿಕ್ಕಿದ್ದೀರಿ. ಪ್ರತಿಯೊಂದು ಗ್ರಾಮಕ್ಕೆ ಸಂದರ್ಶನವನ್ನು ಮಾಡಿ ಅವರನ್ನು ನೀವೇ ಆಮಂತ್ರಿಸುವಂಥ ಒಂದು ವಿಚಾರಗಳು ನಡೀತಾ ಇದೆ.
ಒಟ್ಟಾರೆಯಾಗಿ ದಸರಾ ಸಂಭ್ರಮ ಹೇಗೆ ಕಲ್ಪನೆ ಮತ್ತು ಅದು ಹೇಗೆ ನಡೀತದೆ ಅಂತ? ನೋಡಿ, ದಸರಾ ಸಂಭ್ರಮ ಅಂತ ಹೇಳಿದ್ರೆ ನಾವೇನನ್ನ ಅಬ್ಬರ ಜೋರಲ್ಲಿ ನಡೆಸಬೇಕು ಅಂತ ನಮ್ಮ ಭಾವನೆಗಳೇ ಇಲ್ಲ. ನಮಗೆ ದುಂದು ವೆಚ್ಚ ಮಾಡಬೇಕಂತ ಏನಿಲ್ಲ. ಆದರೆ ಇಷ್ಟರವರೆಗೆ ನಾವು ಏನು ಈ ವಸ್ತ್ರ ವಿತರಣೆ ಎಲ್ಲ ದೀಪಾವಳಿ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಟ್ರಸ್ಟಿಗೂ 10 ವರ್ಷ ಆಯಿತು. ಸೊ ಇದರಲ್ಲಿ ಸುಮಾರು 15,800 ಕುಟುಂಬಗಳು ಇದರಲ್ಲಿ ಜೋಡಣೆ ಆಗಿದೆ. ಅವರನ್ನೆಲ್ಲ ಒಂದು ಸೇರಿಸುವಂಥ ಒಂದು ಕೆಲಸ ಈ ಟ್ರಸ್ಟಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನು ಅವ್ರಿಗೆ ಒಂದು ಹೇಳುವಂಥ ವ್ಯವಸ್ಥೆ, ಜೊತೆಯಲ್ಲಿ ನಮ್ಮ ಈ ದೀಪಾವಳಿಯ ವಸ್ತ್ರ ವಿತರಣೆಯನ್ನು ಅದಕ್ಕೆ ಜೋಡಣೆ ಮಾಡಿಕೊಂಡು ಅದು ಎಲ್ರಿಗೂ ಸಿಗಬೇಕು. ಈ ಭಾಗದ ಜನಗಳಿಗೆ ಗೊತ್ತಿತ್ತು. ಎಷ್ಟೋ ಪುಣಾಚ, ವಿಟ್ಲ, ನಮ್ಮ ಇಲ್ಲಿ ಈ ಕಡೆ ಈಶ್ವರಮಂಗಿಲ, ಈ ಕಡೆ ಭಾಗ ಅವರಿಗೆಲ್ಲ ಅದು ಗೊತ್ತಿರಲಿಲ್ಲ. ಆ ಭಾಗದಲ್ಲೆಲ್ಲ ಹೋಗಿ ನಾವೀಗ ಸಮಾವೇಶಗಳು ಅಂದರೆ ಒಂದು ಮಾಹಿತಿ ಕೊಡುವ ಶಿಬಿರಗಳನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಒಳ್ಳೆ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದೆ. ಸುಮಾರು 26,000 to 30,000 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡುವಂಥದ್ದು ಕೆಲಸವನ್ನು ಜೋಡಣೆ ಮಾಡ್ಕೊಂಡಿದ್ದೀವಿ. ಖಂಡಿತ ಅದರಲ್ಲಿ ಜನ ಬರ್ತಾರೆ, ಅವರ ಸ್ವಂತ ಇದರಲ್ಲಿ ಬರ್ತಾರೆ. ಯಾಕಂತ ಹೇಳಿದ್ರೆ ಯಾವನೇ ಒಬ್ಬ ವ್ಯಕ್ತಿಗೆ 1,000 ಜನ ಸೇರಿಸಲಿಕ್ಕೆ ಈಗಿನ ಕಾಲದಲ್ಲಿ ಕಷ್ಟ ಇದೆ. ಯಾವನೇ ಅದು ಆಗಲಿ, ಅವನಿಗೆ 1,000 ಜನವನ್ನು ಸೇರಿಸ್ಲಿಕ್ಕೆ ಕಷ್ಟ ಇದೆ. ಅಂಥದ್ರಲ್ಲಿ ನನ್ನ ಟ್ರಸ್ಟು, ನಾನು ಒಬ್ಬನೇ, ನನ್ನ ಜೊತೆಲಿ ನಮ್ಮ ಊರಿನ ನನ್ನ ಹಿತೈಷಿಗಳು ಒಂದು ಅಷ್ಟು ಜನ ನನಗೆ ಸಹಕಾರ ಕೊಡ್ತಾರೆ. ನಾನು ಎಲ್ಲೆಲ್ಲಿ ಬ್ರಹ್ಮಕಲಶ ಮಾಡಿದ್ದೀನಿ, ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಿದ್ದೀವಿ. ಅಶೋಕರ ಅಭಿಮಾನಿ ಬಳಗಗಳು ಒಂದು ಅಷ್ಟಿದೆ. ಇವರೆಲ್ಲ ಸೇರಿ ನೀವು ದಸರಾ ಸಂಭ್ರಮವನ್ನು ಇಲ್ಲಿ ಮಾಡಬೇಕು, ಎಲ್ಲರನ್ನು ಕರಿಬೇಕು ಅನ್ನೋ ವಿಚಾರವನ್ನು ನನಗೆ ತಿಳಿಸಿದರು. ಅದಕ್ಕೆ ನೋಡ್ರಿ, ಎಲ್ಲರನ್ನೊಮ್ಮೆ ಕರೆದು ಒಂದೇ ಭಾಗದವರಿಗೆ ಈ ವಸ್ತ್ರ ವಿತರಣೆ ಮಾಡೋ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೂ ಈ ವಸ್ತ್ರ ವಿತರಣೆ ಮುಟ್ಟಬೇಕು. ಅವರಿಗೊಂದು ಊಟವನ್ನು ಕೊಡಬೇಕು. ಒಳ್ಳೆ ಕಾರ್ಕಳದ ಜೈನ ತ್ಯಾಜ್ಯವನ್ನು ಇವರು ಅಡುಗೆ ಭಟ್ರನ್ನು ಕರೆದು ನಾವು ಊಟ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಅದನ್ನು ಮಾಡಿ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಜೋಡಣೆ ಮಾಡಿದ್ದೀವಿ. ಇಡೀ ಕಾರ್ಯಕ್ರಮದಲ್ಲಿ ಬಹಳ ಹೈಲೈಟ್ ಆಗಿರುವಂಥದ್ದು ವಸ್ತ್ರ ವಿತರಣೆ. ಈ ವಸ್ತ್ರ ವಿತರಣೆ ನೀವು ಏನು ಕುಟುಂಬಗಳು, ಒಂದಿಷ್ಟು ಕುಟುಂಬಗಳ ಬಗ್ಗೆ ಹೇಳಿದ್ರಿ, ಅವರಿಗೆ ಮಾತ್ರವಾ ಅಥವಾ ಬಂದವರಿಗೆ ಎಲ್ರಿಗೂ ವಸ್ತ್ರ ವಿತರಣೆ ಇದೆಯಾ, ಹೇಗೆ? ಇದು ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಮ್ಮ ಟ್ರಸ್ಟಿನಲ್ಲಿ 15,800 ಜನ ಏನು ಫಲಾನುಭವಿಗಳು ಇದ್ದಾರೆ ಅನ್ನೋ ವಿಚಾರ ನಾನು ಹೇಳಿದೆ. ಅವರಿಗೆಲ್ಲ ನಾವು ಕಾರ್ಡ್ ಬರೆದು ಹಾಕಿದ್ದೀವಿ. ಅವರಿಗೆಲ್ಲ ಲೆಟರ್ ಹೋಗಿದೆ. ತುಂಬ ಜನ ನಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆ ಕಾರ್ಡ್ ಇದ್ದವರಿಗೆ ಮಾತ್ರ ನೀವು ವಸ್ತ್ರ ಕೊಡೋದಾ ಅಲ್ಲ ಬಂದವರಿಗೆ ಎಲ್ರಿಗೂ ಕೊಡ್ತಾ ಇದ್ದೀವಿ? ನಾವು ಬಂದವರಿಗೆ ಎಲ್ರಿಗೂ ವಸ್ತ್ರ ವಿತರಣೆ ಕೊಡ್ತೀವಿ. ಮಹಿಳೆಯರಿಗೆ ಒಂದು ಸೀರೆ, ಗಂಡಸರಿಗೆ ಒಂದು ಲುಂಗಿ ಮತ್ತು ಬೈರಸ್ಸು, ಒಂದು ಮಕ್ಕಳಿಗೆ ಒಂದು ಬೈರಸ್ಸು ಎಲ್ರಿಗೂ ಕೊಡ್ತೀವಿ. ಒಂದು ಮನೆಯಿಂದ 5 ಜನ ಬಂದರೂ 5 ಜನರಿಗೆ ಕೊಡ್ತೀವಿ. ಆದರೆ ಒಬ್ಬರು ಬಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಒಂದು ಮಾತ್ರ ಹಾಗೆ ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದು ತಗೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಸುಮಾರು ಯಾವುದೇ ಈಗ ನೀವು 25-30 ಸಾವಿರ ಜನರೇ ರಶ್ ಆಗ್ಬೋದು, ಯಾವ ರೀತಿ ರಶ್ ಆಗದ ಥರ 11 ಗಂಟೆಗೆ ಊಟ ರೆಡಿ ಆಗ್ತದೆ. ಸಾಧಾರಣ 13-14 ಊಟದ ಕೌಂಟರ್ಗಳನ್ನ ಬೇರೆ ಬೇರೆ ಕಡೆ ಇರ್ತದೆ. ಆನಂತರ ಸಾರಿ ವಿತರಣೆ ಕೂಡ 1 ಗಂಟೆ ಸಭಾ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಸುಮಾರು 20 ಸಾರಿ ವಿತರಣಾ ಕೌಂಟರ್ಗಳಿರ್ತದೆ. ಮಹಿಳೆಯರಿಗೆ ಬೇರೆ, ಮಕ್ಕಳಿಗೆ ಬೇರೆ, ಗಂಡಸರಿಗೆ ಬೇರೆ ಕೌಂಟರ್ಗಳಿರ್ತದೆ. 1.5 ಗಂಟೆಯಲ್ಲಿ ಒಂದು ಕೌಂಟ್ರಲ್ಲಿ 2,000 ಜನ, 1.25 ಗಂಟೆಯಲ್ಲಿ ಒಂದೊಂದು ಕೌಂಟ್ರಲ್ಲಿ 1,000 ಜನ ಹೊರಟರು 25,000 ಜನರಿಗೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಜೋಡಣೆ ಮಾಡಿದ್ದೀವಿ. ಇದಕ್ಕೆ ಒಂದು 500-600 ಸ್ವಯಂ ಸೇವಕರು, ನಮ್ಮ ಟ್ರಸ್ಟ್ನ ಹಿತೈಷಿಗಳು ಬಂದು ಕೆಲಸ ಮಾಡುವಂಥ ವಿಚಾರವನ್ನು ಕೊಟ್ಟಿದ್ದಾರೆ, ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸುವ ಯೋಚನೆಯನ್ನು ಹಾಕ್ಕೊಂಡಿದ್ದೀವಿ. ಈಗ ಯಾವ ರೀತಿಯಾಗಿದೆ ಅದರ ಸಿದ್ಧತೆ ಅಂತ? ಈಗ ದೊಡ್ಡ ಪೆಂಡಾಲ್ಗಳು ಆಗ್ತಾ ಇದ್ದೀವಿ, ಸ್ಟೇಜ್ಗಳು ಆಗ್ತಾ ಇದೆ, ಮತ್ತು ಮಾಧ್ಯಮದಲ್ಲಿ ಎಲ್ಲ ವಿಚಾರಗಳು ನಡೀತಾ ಇದೆ. ಆನಂತರ ಅಲ್ಲಲ್ಲಿ ಹೋಗಿ ಮೀಟಿಂಗ್ಗಳು ನಡೆಯುವಂಥ ವಿಚಾರ. ನಾನೀಗ ಬಂದರೂ ಬೇರೆ ಬೇರೆ ಕಡೆಯವರು ನಮ್ಮವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಬುಕ್ಕನ್ನು ನನ್ನ ಬಗ್ಗೆ ಒಂದು ಬುಕ್ಕನ್ನು ರಿಲೀಸ್ ಮಾಡಬೇಕಂತ ನನ್ನ ಹಿತೈಷಿಗಳು ಅವರೇ ಬುಕ್ಕನ್ನು ಮಾಡುವ ತಯಾರಿಯಲ್ಲಿದ್ದಾರೆ. ಎಲ್ಲ ಕಡೆ ಗಣ್ಯರಿಗೆ ಆಮಂತ್ರಣ ಪತ್ರಿಕೆ ಕೊಡುವಂಥ ವಿಚಾರಗಳು ನಡೀತಾ ಇದೆ. ಎಲ್ಲ ಕಡೆಯಿಂದ ಕೆಲಸಗಳು ಈಗ ಕೂಡ ಒಂದು 10 ಕಡೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮೀಟಿಂಗ್ಗಳು ನಡೀತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಈ ದಶ ಸಂಭ್ರಮದ ಬ್ಯಾನರ್ಗಳು ಬಿದ್ದಿವೆ. ನೀವು ಹೇಳಿದಾಗೆ 25,000 ಜನರನ್ನು ಸೇರಿಸುವಂಥದ್ದು ದೊಡ್ಡ ವಿಚಾರ, ಅದು ಬೇರೆ ಕಡೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಕೆಲವರಿಗೆ ಪ್ರಶ್ನೆಗಳು ಬಂದಿದೆ, ಅಶೋಕನ ರಾಜಕೀಯಕ್ಕೆ ಹೋಗ್ತಾರಾ ಅಂತ. ಅಶೋಕನ ರಾಜಕೀಯಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆಯಾ? ನಾನು
ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀನಿ ಇವಾಗಲೇ. ಈಗ ಸಮಾಜದಲ್ಲಿ ಕೇಳಿದರೆ ಅವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ವಿಚಾರ ಇದೆ. ರಾಜಕೀಯಕ್ಕೆ ಬರಬೇಕು ಅಂತ ನನಗೇನು ಆಸೆ ಇದೆ. ನಾನೇನು ದುಡ್ಡು ಮಾಡಲಿಕ್ಕೆ ಅಂತ ರಾಜಕೀಯಕ್ಕೆ ಬರಬೇಕಂತ ನನ್ನ ಮನಸ್ಸಿನ ಇಚ್ಛೆ ಖಂಡಿತ ಇಲ್ಲ. ದುಡ್ಡು ಮಾಡಬೇಕಂತ ಹೇಳಿದರೆ ನಾನು ಇನ್ನೂ ಕೂತು ಇನ್ನೂ 4 ನನ್ನ ಏನು ಬಿಲ್ಡಿಂಗ್ ವ್ಯವಹಾರ ಇದೆ, ಇನ್ನೂ 5 ವರ್ಷಕ್ಕೆ ಇನ್ನೂ 3 ಬಿಲ್ಡಿಂಗ್ ಕಟ್ಟಬೋದು. ಆ ಬಿಲ್ಡಿಂಗ್ ಕಟ್ಟಿಕೊಂಡು ನಾನು ವ್ಯವಹಾರವನ್ನು ಮುಂದುವರಿಸೋದು. ರಾಜಕೀಯಕ್ಕೆ ಬಂದು ದುಡ್ಡು ಮಾಡಬೇಕಂತ ಏನಿಲ್ಲ ನನಗೆ. ನಮಗೆ ಬಡವರಿಗೆ ಕೆಲಸ ಮಾಡುವಾಗ ನನಗೆ ಅಷ್ಟೊಂದು ಅಡೆತಡೆಗಳು ಬರ್ತಾ ಇದೆ. ಈ ಅಡೆತಡೆಗಳನ್ನು ನೋಡುವಾಗ ನನಗೂ ಚಾಲೆಂಜ್ ಅಂತ ಕಾಣ್ತದೆ. ಈಗ ರಾಜಕೀಯವಾಗಿ ನಮ್ಮನ್ನು ಗುದ್ದುವಂಥದ್ದು, ನಾವು ಅದರಲ್ಲಿ ಆಸಕ್ತಿ ಅಂಥದ್ದನ್ನು నేను ತೋರಿಸಿಲ್ಲ. ಆದರೂ ನಾವು ಏನಾದರೂ ಮಾಡುವ ಒಳ್ಳೆಯ ಕೆಲಸಗಳಿಗೆ ರಾಜಕೀಯವಾಗಿ ಗುದ್ದುವಂಥದ್ದನ್ನು, ನಾವು ರಾಜಕೀಯವಾಗಿ ತಡೆ ಹಿಡಿಯುವುದನ್ನು ನಾನು ಕಂಡಿದ್ದೀನಿ. ಎಷ್ಟೋ ಕಡೆ ಬಡವರಿಗಾಗಿ ಕೆಲಸ ಮಾಡುವಾಗ ನಮಗೆ ರಾಜಕೀಯವಾಗಿ ತಡೆ ಒಡ್ಡಿ ನಮ್ಮನ್ನು ಕೆಳಗೆ ಮಾಡುವಂಥದ್ದನ್ನು ನೋಡಿದ್ದೀವಿ. ಇದನ್ನು ನೋಡುವಾಗ ನನಗೆ ಒಮ್ಮೊಮ್ಮೆ ಆಗ್ತದೆ, ನಾನು ರಾಜಕೀಯ ಶಕ್ತಿಯನ್ನು ತಗೊಂಡ್ರೆ ಯಾಕೆ ನಾನು ತಗೊಳ್ಬಾರ್ದು? ನಾನು ರಾಜಕೀಯ ಶಕ್ತಿಯನ್ನು ತಗೊಂಡು ಈ ಪಾಪದವರ ಕಣ್ಣೀರು ಕೆಡಿಸುವ ಕೆಲಸವನ್ನು ಖಂಡಿತ ಮಾಡಬೇಕು. ಅವ್ರಿಗೆ ಏನು ಸಿಗಬೇಕಾ ಅದನ್ನು ಸಿಗುವಂಥ ವ್ಯವಸ್ಥೆ ಆಗಬೇಕು. ಚಿಕ್ಕ ಚಿಕ್ಕ ವಿಕಾರ 94C 94CC ಆಕ್ರಮ ಸಕ್ರಮ ಇಂಥದ್ದೆಲ್ಲ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಸಿಗಬೇಕು. ಕಷ್ಟದಲ್ಲಿದ್ದಾರೆ ಜನ, ಅಂಥದ್ದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಕಷ್ಟಪಡೋರು ತುಂಬ ಜನ ಇದ್ದಾರೆ. ನಮ್ಮ ಟ್ರಸ್ಟಲ್ಲಿ ಎಷ್ಟೋ ಜನ ಬಂದು ಅವರ ಅಳಲುಗಳನ್ನು ಹೇಳ್ಕೊಳ್ತಾರೆ. ನನ್ನೊಂದು ಇದಾಗಲಿಲ್ಲ, ಕೆಲಸ ಇದಾಗಲಿಲ್ಲ. ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಆಗಿದೆ. ಭ್ರಷ್ಟಾಚಾರ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಬಡವರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಬೇರೆಯವ್ರಿಗೆ ಕೇಳೋದಿಲ್ಲ, ನಾನು ಕೇಳೋದು ಬಡವರ ರಕ್ತ ಹೀರಬೇಡಿ, ಬಡವರ ಭ್ರಷ್ಟಾಚಾರ ಲಂಚ ತಗೊಳ್ಳೋದನ್ನು ಮಾಡಬೇಡಿ. ಇಷ್ಟೇ ನಂದು ವಾದ. ಅವ್ರಿಗೆ ಸಿಗುವ ಹಕ್ಕನ್ನು ಕೊಡಿ, ಅವ್ರದ್ದು ಏನು ಕೆಲಸ ಇದೆ ಅದನ್ನು ಮಾಡಿಕೊಡಿ. ಬೇರೆ ನಂದು ವಾದ ಇಲ್ಲ. ಅದನ್ನು ಮಾಡಿಕೊಡೋದಿದ್ದರೆ ಬಿಡುವುದಿಲ್ಲ. ಅದಕ್ಕೆ ಅದನ್ನು ಮಾಡುವಾಗ ನನಗೆ ಯಾರ ಅಡ್ಡತಡೆಗಳು ಶುರುವಾಗ್ತದೆ, ಆಗ ನನ್ನ ಮನಸ್ಸಿನಲ್ಲೂ ಒಂದು ಭಾವನೆ ಮೂಡುತ್ತದೆ, ಯಾಕೆ ನಾನು ರಾಜಕೀಯಕ್ಕೆ ಬರಬಾರ್ದು. ಪ್ರತಿ ಬಾರಿ ವಿಧಾನಸಭಾ ಚುನಾವಣೆ ಬರಬೇಕಿದ್ರೆ ಅಶೋಕ್ ಕುಮಾರ್ ರೈಗಳ ಹೆಸರು ಮುಂಚೂಣಿಯಲ್ಲಿರುತ್ತೆ. ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪತ್ತೆ. ಈ ಬಾರಿ ಏನಾದರೂ ತಾವು ಗುರುತಿಸಿಕೊಂಡಿರುವ ಪಕ್ಷದಿಂದಲೇ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಾ, ಅಥವಾ ಬೇರೆ ಪಕ್ಷದಿಂದ ತಮಗೆ ಒಂದು ಅವಕಾಶಗಳು ಬಂದಿದೆಯಾ, ಹೇಗೆ ಅಂತ? ನೋಡಿ, ನಾನು ನನ್ನ ಗುರುತಿಸಿಕೊಂಡಿರುವ ಪಕ್ಷದಲ್ಲಿ ಅವಕಾಶಗಳನ್ನು ಕಳೆದ ಬಾರಿ 2 ಸಲನೂ ಕೇಳಿದ್ದೀನಿ. ಈಗ ಕಳೆದ 2 ಚುನಾವಣೆಯಲ್ಲೂ ನಾನು ಅವ್ರ ಹತ್ರ ಕೇಳಿದ್ದೆ. ತನಕ ತಮ್ಮ ಹೆಸರು ಕೂಡ ಇತ್ತು. ಹೌದು, ನೀವು ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳಿ. ಜನ ಒಪ್ಪಿಗೆ ಕೊಟ್ಟರೆ, ಜನ ಮನ್ನಣೆ ಕೊಟ್ಟರೆ ನನಗೆ ಒಂದು ಅವಕಾಶ ಕೊಡಿ, ಜನ ಸೇವೆ ಮಾಡ್ತೇನೆ. ಜನರಿಂದ ಸೇವೆಯನ್ನು ತಗೊಳ್ಳೋದಿಲ್ಲ, ಜನ ಸೇವೆಯನ್ನು ಮಾಡ್ತೀನಿ ಅಂತ ವಿಚಾರವನ್ನು ಹೇಳಿದ್ದೆ. ಆದರೆ ಎಲ್ಲಿಯೂ ರಾಜಕೀಯ ಅಂತ ಹೇಳಿದ್ರೆ ನಮಗೆ ತುಂಬ ಬುಟ್ಟಿ ಹಿಡೀಲಿಕ್ಕೆ ಆಗಲ್ಲ. ಒಂದು ಹಂತವಾಗಿ ನಾವು ಕೇಳ್ಬೋದೇ ಹೊರತು ನಾವೇನು ನಿರೀಕ್ಷೆ ಇಟ್ಕೊಂಡು ಕೇಳ್ತಾ ಇರೋದಿಲ್ಲ. ನಾವು ಜನರ ಸೇವೆಗಾಗಿ ಕೇಳ್ತಾ ಇದ್ದೀವಿ. ಅದರಿಂದ ನನಗೆ ಯಾವುದೇ ಕೊನೆಯ ತನಕ ನನ್ನ ಹೆಸರು ಬಂತು, ಆನಂತರ ನನಗೆ ಸಿಗಲಿಲ್ಲ. ಈ ಸಲನೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಕೊಟ್ಟರೆ ಒಳ್ಳೆಯದು. ಆದರೆ ಕೆಲವು ಸಲ ಆಲೋಚನೆ ಮಾಡುವಾಗ ನನಗೆ ಮನಸ್ಸಿಗೆ ಆಗ್ತದೆ, ಯಾವುದಾದ್ರೂ ಜನ ಎಲ್ಲ ಹೇಳ್ತಾರೆ, ಅನ್ನ ನೀವು MLA ಆಗಬೇಕು, ನೀವು ವೋಟಿಂಗ್ ನಿಲ್ಲಬೇಕು, ನಮಗೆ ಸೇವೆ ಮಾಡಬೇಕು, ಜನ ನಿರೀಕ್ಷೆಯಲ್ಲಿದ್ದಾರೆ. ಈ ಸಲನೂ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅವಕಾಶ ಸಿಕ್ಕಿದ್ರೆ, ಅದು ಸಿಗದಿದ್ರೂ ನಾನೇನು ಅದರಲ್ಲಿ ದೊಡ್ಡ ನನಗೆ ಸಿಕ್ಕಲಿಲ್ಲ ಅಂತ ನಾನೇನು ಇದು ಮಾಡಲಿಕ್ಕೇನಿಲ್ಲ. ನಾನು ನನ್ನ ಜನಸೇವೆಯನ್ನು ಮುಂದುವರಿಸ್ತೇನೆ. ಯಾವುದರಲ್ಲಿ ಸಿಕ್ಕಿದರೆ ಖಂಡಿತ ಅದನ್ನು ಸ್ವೀಕಾರ ಮಾಡಿ ಅವರೆಲ್ಲ ಸೇರಿ ಒಮ್ಮನಸ್ಸಿನಿಂದ, ನಾನು ಯಾರ ಕೈಯಿಂದ ಎಳೆದು ತಗೊಳ್ಳುವಂಥದ್ದು ವಿಚಾರ ಇಲ್ಲ. ಅವರೆಲ್ಲ ಒಮ್ಮನಸ್ಸಿನಲ್ಲಿ ಎಲ್ಲ ಒಂದುಗೂಡಿ ಆಗಬೇಕು ಅನ್ನೋ ವಿಚಾರ ಮಂಡಿಸಿದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇನೆ. ಅಶೋಕ್ ರೈಗಳ ಈ ಮಾತುಗಳನ್ನೆಲ್ಲ ಕೇಳುವಾಗ ನನಗೆ ಬಹಳ ಅಚ್ಚರಿಯಿಂದ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇರುವಂಥದ್ದು, ಒಮ್ಮೆ ಅಶೋಕ್ ರೈ ಶಾಸಕರಾದರೆ ಅಶೋಕ್ ರೈ ಅವರ ಮನಸ್ಸಿನಲ್ಲಿ ಏನು ಮಾಡಬೇಕು ಅಂತ ಇದೆ? 2 ಪ್ರಮುಖ ಅಂಶಗಳು. ಜನರು ಭಾರಿ ನಿರೀಕ್ಷೆಯಲ್ಲಿದ್ದಾರೆ.
ಕೆಲಸ ಮಾಡಲಿಕ್ಕೆ ಪುತ್ತೂರು ಕ್ಷೇತ್ರದಲ್ಲಿ ಏನು ಕೆಲಸ ಆಗಲಿಲ್ಲ. ಇಷ್ಟರವರೆಗೆ ನೀವು ಇಂದಿನಿಂದ ಅದರಷ್ಟಕ್ಕೆ ಕೆಲಸಗಳಾಗ್ತದೆ. ಒಂದು ಹಂತ ನೀವು MLA ಇರಲಿ, MLA ಇರದಿರಲಿ, ಸರ್ಕಾರ ಇರಲಿ, ರಾಜ್ಯಪಾಲರ ಆಡಳಿತ ಇರಲಿ, ಮಿಲಿಟರಿ ಆಡಳಿತ ಇರಲಿ, ಯೋಜನೆಗಳು ಬರ್ತಾ ಇರ್ತದೆ, ರಸ್ತೆಗಳು ಆಗ್ತಾ ಇರ್ತವೆ, ಡೆವಲಪ್ಮೆಂಟು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅದು ಆಗ್ತಾ ಇರ್ತದೆ. ಅದಕ್ಕೆ ಪ್ರೊಜೆಕ್ಟೆಡ್ ಪ್ಲ್ಯಾನ್ ಇರ್ತದೆ. ಯಾವುದೇ MLAಗಳು ಇಲ್ಲದಿದ್ದರೂ ರಸ್ತೆಗಳು ಆಗ್ತಾನೆ ಇರ್ತದೆ. ಅದಕ್ಕೇನಿಲ್ಲ ಈ ಕಡೆ ರಸ್ತೆ ಆ ಕಡೆ ರಸ್ತೆ ಈ ಕಡೆ ಆಗಿರ್ಬೋದು, ಬೇರೆ ಏನಾಗೋದಂಥದ್ದಿಲ್ಲ. ಅದು ಪ್ರೊಜೆಕ್ಟ್ ನ್ಯಾಷನಲ್ ಹೈವೇ ಅದು ಆಗ್ತದೆ, ಅದರಷ್ಟಕ್ಕೆ ಹೋಗ್ತದೆ. ಎಲ್ಲಾದರೂ ಹೋಗಿ ಒಂದು ನ್ಯಾಷನಲ್ ಹೈವೇ ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಅದು ಅವರ ಪ್ರೊಜೆಕ್ಟೆಡ್ ಇಂಪಾರ್ಟೆನ್ಸ್ ಯಾವುದೋ ಅದರ ಪ್ರಕಾರನೇ ಆಗ್ತದೆ. ಪುತ್ತೂರಿಗೆ ತುಂಬ ವ್ಯವಸ್ಥೆಗಳು ಬೇಕು ನೋಡಿ. ಒಂದು ಸರ್ಕಾರಿ ಆಸ್ಪತ್ರೆ ಬೇಕು, ಸರಿಯಾದ ಮೆಡಿಕಲ್ ಕಾಲೇಜ್ ವಿತ್ ಹಾಸ್ಪಿಟಲ್ ಬೇಕು, ಆಸ್ಪತ್ರೆನೂ ಬೇಕು, ಮೆಡಿಕಲ್ ಕಾಲೇಜ್ ಬೇಕು. ಅದೊಂದು ಒಳ್ಳೆಯ ಒಂದು ವಿಚಾರ. ಆನಂತರ ಡ್ರೈನೇಜ್ ಫೆಸಿಲಿಟಿ ಏನಿಲ್ಲ. ಡೆವಲಪ್ಮೆಂಟ್ ಅಂದರೆ ಏನು? ಬರೀ 2 ರೋಡ್ ಅಲ್ಲ, ಡ್ರೈನೇಜ್ ಫೆಸಿಲಿಟಿ ಬೇಕು. ನಗರ ಬೆಳೀತಾ ಇರುವಾಗಲೇ ಅಲ್ಲಿ ಡ್ರೈನೇಜ್ ಫೆಸಿಲಿಟಿ ಎಲ್ಲಿದೆ? ಬೇಕು. ಯುವಕರಿಗೆ ಉದ್ಯೋಗ ಸಿಗುವಂಥ ಯಾವುದಾದ್ರೂ ಒಂದು ಒಳ್ಳೆ ಕಂಪನಿಗಳನ್ನು ಇಲ್ಲಿ ತರಬೇಕು. ಒಳ್ಳೆ ಕಂಪನಿಗಳನ್ನು ತರಬೇಕಿದ್ರೆ ಸರಿಯಾದ ರಸ್ತೆ ಬೇಕು. ಈಗ ನೋಡಿ, ನ್ಯಾಷನಲ್ ಹೈವೇದು ಒಂದು ಸ್ಕೀಮ್ ಇದೆ. ಅಲ್ಲಿ ನ್ಯಾಷನಲ್ ಹೈವೇ ಹಾದು ಹೋಗ್ತದೆ, ಅದಕ್ಕಿಂತ 25-30 ಕಿಲೋಮೀಟರ್ ಜಾಗದಲ್ಲಿ ಯಾವುದೇ ರಸ್ತೆ ನ್ಯಾಷನಲ್ ಹೈವೇದಲ್ಲಿ ಹೋಗ್ತಾ ಇದ್ದರೆ ಆ 4 ಲೈನಿಂದ 30 ಕಿಲೋಮೀಟ್ರಲ್ಲಿ ಇರುವಂಥ ತಾಲೂಕಿಗೆ 4 ಲೈನ್ ಮಾಡ್ಬೋದು ಅನ್ನೋ ಒಂದು ರೂಲ್ ಬಂದಿದೆ. ಮಾಣಿಯಲ್ಲಿ ನಮ್ಮ ರಸ್ತೆ 4 ಲೈನ್ ಬ್ಯಾಂಗ್ಳೂರು ಹೈವೇ ಹೋಗ್ತದೆ. ಮಾಣಿಯಿಂದ ನಮಗೆ 20 ಕಿಲೋಮೀಟರ್ ಪುತ್ತೂರಿಗಿರೋದು. ನಾವು ಕೂಡ ಪ್ರಸ್ತಾವನೆ ಮಂಡನೆ ಮಾಡಿದರೆ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟಲ್ಲಿ ನಮಗೂ ಕೂಡ ಇಲ್ಲಿವರೆಗೆ 4 ಲೈನ್ ಬರ್ತದೆ. ಹೌದು. ಇದಕ್ಕೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು, ಅನುಭವಗಳು ಇರಬೇಕು. ಇದಕ್ಕೇನು ಬೇರೆ ಏನು ಮಾಡಲಿಕ್ಕೆ ಏನಿಲ್ಲ, ಕೈಸೆಯಿಂದ ದುಡ್ಡು ಕೊಡಲಿಕ್ಕೆ ಏನಿಲ್ಲ. ಸೊ ಇಂಥ ವ್ಯವಸ್ಥೆಗಳು ನಮ್ಮ ಕೊಯ್ಲದಲ್ಲಿ ಒಂದು 450 ಎಕರೆ ಜಾಗ ಇದೆ. DV ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಅವರಿಗೆ ಒತ್ತಡ ಹಾಕಿ ಅಲ್ಲಿ ಪಶುವೈದ್ಯಕೀಯ ಕಾಲೇಜಿಗೆ ನಾನು 25 ಕೋಟಿಯನ್ನು ಇರಿಸಿದ್ದೆ. ನಾನು ಒಂದು ದೊಡ್ಡ ಪ್ರೊಜೆಕ್ಟ್ ಮಾಡಿಕೊಟ್ಟಿದ್ದೆ. ಒಂದು ಪಶುವೈದ್ಯಕೀಯ ಕಾಲೇಜ್ ಆಗಬೇಕು. KMFನವರಿಗೆ ಒಂದು 50 ಎಕರೆ ಜಾಗ ಕೊಟ್ಟು ಅಲ್ಲಿ ಹಸುಗಳನ್ನು ಸಾಕಬೇಕು. ಯಾವುದಾದ್ರೂ ಒಂದು ಫಾರಿನ್ ಕಂಪನಿ ಒಂದು ಬಂದಿತ್ತು, ಅವರಿಗೆ ಒಂದು 50 ಎಕರೆ ಜಾಗ ದೊಡ್ಡ ದೊಡ್ಡ ಹಂದಿಗಳನ್ನು ಸಾಕಬೇಕು. ಆನಂತರ ದೊಡ್ಡ ದೊಡ್ಡ ಮೇಕೆಗಳನ್ನು ಸಾಕಬೇಕು. ಒಂದು ಸ್ವಿಟ್ಜರ್ಲ್ಯಾಂಡ್ ಕಂಪನಿ ಬಂದಿತ್ತು, ಅವ್ರಿಗೆ 50 ಎಕರೆ ಜಾಗ ಕೊಟ್ಟರೆ ಅವ್ರು ದೊಡ್ಡ ದೊಡ್ಡ ಮೇಕೆಗಳನ್ನು ಸಾಕ್ತಾರೆ. ಅಗ್ರಿಕಲ್ಚರ್ BSc ಕಾಲೇಜ್ ಆಗಬೇಕು. ನೀವು ಆಲೋಚನೆ ಮಾಡ್ಕೊಳ್ಳಿ, ಹಸುಗಳನ್ನು ಸಾಕಬೇಕು, ಅಗ್ರಿಕಲ್ಚರ್ ಇದು ಪಶುವೈದ್ಯಕೀಯ ಕಾಲೇಜ್ ಆಗಬೇಕು. ಅದು ಈಗ ಆಗಿದೆ. ಆನಂತರ ನೆಕ್ಸ್ಟ್ ಬಂದ ಕಾಂಗ್ರೆಸ್ ಸರ್ಕಾರದ 100 ಕೋಟಿ ಕೊಟ್ಟರು, ಈಗ ಏನು ಕೊಡಲಿಲ್ಲ, ಹಾಗೇನೆ ಬಿದ್ದುಕೊಂಡಿದೆ. ಇನ್ನೂ ಇನಾಗ್ರೇಷನ್ ಆಗುವ ಅಂದಾಜಲ್ಲಿ ಇಲ್ಲ. ಆನಂತರ ಇದು ಹಂದಿ ಸಾಕುವಂಥದ್ದು, ಆಡು ಸಾಕುವಂಥದ್ದು, ಈ ಥರ ಕೊಟ್ಟರೆ ಈ ಪಶುವೈದ್ಯಕೀಯ ಕಾಲೇಜಿಗೆ ಬೇಕಾಗುವಂಥ ಎನ್ವೈರ್ಮೆಂಟ್ ಆಯಿತು. ಅಗ್ರಿಕಲ್ಚರ್ BSc ಕಾಲೇಜು 500ರಿಂದ ಒಂದು 3,000 ಮಕ್ಕಳು ಅಲ್ಲಿ ಬಂದು ಸಿಗ್ತಾರೆ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಜಾಗ ಇದು. ಅಲ್ಲಿ ಕಾಲೇಜ್ ಬಂದರೆ ಇಡೀ ಕರ್ನಾಟಕ, ಇಡೀ ದೇಶದ ಮಕ್ಕಳು ಬರ್ತಾರೆ. ಎಷ್ಟು ಬೆಳವಣಿಗೆ ಬರ್ತದೆ. ಅಲ್ಲಿಂದ ನ್ಯಾಷನಲ್ ಹೈವೇ ಉಪ್ಪಿನಂಗಡಿಯಿಂದ ಹೋಗ್ತದೆ, ಅಲ್ಲಿವರೆಗೆ ಒಂದು 4 ಲೈನ್ ರೋಡ್ ತಗೊಂಡ್ರೆ ನಮಗೆ ಒಳ್ಳೆ ಕನೆಕ್ಟಿವಿಟಿ. ಮಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರಸ್ತೆಗಳಿದೆ. ಡೆವಲಪ್ಮೆಂಟ್ಗೆ ಏನು ಬೇಡ, ತುಂಬ ವ್ಯವಸ್ಥೆಗಳು ಏನು ಇಲ್ಲಿ ಬೇಕಂತ ಇಲ್ಲ. ಇದೊಂದು 2-3 ವ್ಯವಸ್ಥೆಗೆ ಜೋಡಣೆ ಮಾಡಿದರೆ, ಕುಡಿಯುವ ನೀರು ಇಷ್ಟಕ್ಕೆ ಕೊಟ್ಟರೆ ಜನಗಳಿಗೆ ಬೇರೆಯವನು ಬದುಕಲಿಕ್ಕೆ ದುಡ್ಡು ಕೊಡಿ ಅಂತ ಯಾರು ಕೇಳೋದಿಲ್ಲ. ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾರೆ, ನಮಗೆ ಒಳ್ಳೆ ಆಸ್ಪತ್ರೆ ಕೊಡಿ ಅಂತ ಕೇಳ್ತಾರೆ. ಮೂಲಭೂತ ಸೌಕರ್ಯಗಳು ಚೆನ್ನಾಗಿ, ಬೇರೆ ಏನು ಬೇಡ. 3 ವಿಚಾರ: ಒಂದು ಮಕ್ಕಳಿಗೆ ಕೆಲಸ, ಒಳ್ಳೆಯ ಆಸ್ಪತ್ರೆ, ಬೇರೆ ಏನು ಕೇಳುವುದಿಲ್ಲ ಜನಗಳು. ಇದನ್ನೆಲ್ಲ ಕೊಟ್ಟರೆ, ಉದ್ಯೋಗ ಕೊಟ್ಟರೆ ಬೇರೆ ಏನು ಬೇಡ. ಒಂದು ಉದ್ಯೋಗ ಕೊಡಬೇಕು. ಇಷ್ಟು ಕೊಟ್ಟರೆ ಆ ವ್ಯವಸ್ಥೆಗಳೊಬ್ಬ ಒಂದು ಶಾಸಕನಾಗಿದ್ದಕ್ಕೆ ಅದು ಮಾಡಬೇಕಾದಂಥ ಕೆಲಸ ಅಂತ ನನ್ನ ಭಾವನೆ. ಇನ್ನೊಂದು ಜನರಲ್ಲಿರುವಂಥ ಭಾಳ ದೊಡ್ಡ ಪ್ರಶ್ನೆ, ಅಶೋಕ್ ರೈಗಳ ದಶ ಸಂಭ್ರಮ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷಕ್ಕೆ ಅಶೋಕ್ ಕುಮಾರ್ ರೈಗಳು ಸೇರ್ಪಡೆ ಆಗೋದಕ್ಕೆ ಒಂದು ವೇದಿಕೆ ಅಂತ ಅನ್ನುವಂಥ ಮಾತಿದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಬರುವಂಥ ಅತಿಥಿಗಳಲ್ಲಿ ಹೆಚ್ಚಿನವರು ನಿಮ್ಮ ಸದಾನಂದ ಗೌಡರು BJP ಪಕ್ಷದವರು, ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು.
ಅವರನ್ನು ಹೊರತುಪಡಿಸಿದರೆ, ಸ್ವಾಮಿಗಳನ್ನು ಹೊರತುಪಡಿಸಿದರೆ ಉಳಿದವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಅನ್ನುವಂಥ ಮಾತುಗಳು ಹೊರಗಡೆಯಿಂದ ಕೇಳಿ ಬರ್ತಾ ಇದೆ. ಇದು ಸತ್ಯವಾ ಅಶೋಕ್ ರವಿಗಳೇ, ಅಥವಾ ನಿಮ್ಮಲ್ಲಿ ಏನಾದರೂ ಆ ರೀತಿಯ ಆಲೋಚನೆಗಳು, ಆಫರ್ಗಳು ಇದೆಯಾ? ನೋಡಿ, ಸ್ವಾಮೀಜಿಗಳು ಕಾಂಗ್ರೆಸ್ ಅಲ್ಲ, ಓಕೆ, ಸದಾನಂದ ಗೌಡರು ಕಾಂಗ್ರೆಸ್ ಅಲ್ಲ, ಆ ನಂತರ ಜಯಂತ ನಾಡುಬೈಲು ಯಾವುದೇ ಪಾರ್ಟಿಯಲ್ಲಿ ಗುರುತಿಸಿಕೊಂಡವರಲ್ಲ, ಓಕೆ, ಶಕುಂತಲಾ ಶೆಟ್ಟರು ಮತ್ತು ರಮನಾಥ್ ರೈಗಳು ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡವರು, ಸದಾನಂದ ಗೌಡರು ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡವರು. ಸದಾನಂದ ಗೌಡರು ಬಂದರೆ ಇಡೀ ಬಿ ಜೆ ಪಿ ಬಂದಾಗೆ ಆಯ್ತು ಅಂತ ನನ್ನ ಭಾವನೆ. ಮುಖ್ಯಮಂತ್ರಿಗಳಾಗಿದ್ದರು, ಅವರು ಇಡೀ ಬಿ ಜೆ ಪಿ ಬಂದಾಗೆ ಆಯಿತು. ರಮನಾಥ್ ರೈಗಳು ಬಂದರೆ ಅದು ಕಾಂಗ್ರೆಸ್ನ ಲೀಡರು. ಶಕುಂತಲಾ ಶೆಟ್ಟರು ಈ ಭಾಗದ ಶಾಸಕಿ ಆಗಿದ್ದವರು, ಅವರನ್ನು ಕರೆದಿದ್ದೀನಿ. ಆನಂತರ ಇನ್ನೂ ಇಬ್ಬರು, ಒಬ್ಬ ಮುಸ್ಲಿಂ ಧರ್ಮಗುರು, ಇನ್ನೊಬ್ಬರು ಕ್ರಿಶ್ಚಿಯನ್ ಧರ್ಮಗುರು. ಯಾಕಂದರೆ ನಮ್ಮ ಟ್ರಸ್ಟಿನಲ್ಲಿ ಎಲ್ಲ ನಾವು ಯಾವುದೇ, ನಾನು ಆಗಲೇ ಉಲ್ಲೇಖ ಮಾಡಿದೆ, ನಾವು ಜಾತಿ ಮತ ಭೇದ ಯಾವುದೂ ಇಲ್ಲ ನಮ್ಮ ಹತ್ರ. ಎಲ್ಲರೂ ಸೇರಬೇಕು. ಅಷ್ಟು ಒಂದು ಕ್ರಿಶ್ಚಿಯನ್ ಕುಟುಂಬಗಳಿದೆ, ಒಬ್ಬರು ಕ್ರಿಶ್ಚಿಯನ್ ಕರೆದಿದ್ದೀವಿ, ಮುಸ್ಲಿಂ ಕುಟುಂಬಗಳು ಒಬ್ಬ ಮುಸ್ಲಿಮರನ್ನು ಕರೆದಿದ್ದೀವಿ, ಮತ್ತು ರಾಜ್ಯಕ್ಕೆ ಎರಡೂ ಪಕ್ಷದವರನ್ನು ಕರೆದಿದ್ದೀವಿ, ಎಲ್ಲಿಗೆ ಸಮನಾಗಿರುವಂಥ ಒಬ್ಬರು ಸ್ವಾಮಿಗಳನ್ನು ಕರೆದಿದ್ದೀವಿ. ಇದರಲ್ಲಿ ತಾರತಮ್ಯ ಮಾಡೋದರಲ್ಲಿ ಏನು ನನ್ನ ಪ್ರಕಾರ ಇಲ್ಲ. ಅವರು ಕಾಂಗ್ರೆಸ್ಗೆ ಸೇರ್ತಾರೆ. ರಾಜಕೀಯದಲ್ಲಿ ಯಾರು ಯಾವ ಪಕ್ಷಕ್ಕೆ ನೀವು ನೋಡಿಲ್ವ? ಈಗ ಇಲ್ಲಿ ಬಿ ಜೆ ಪಿಯಲ್ಲಿ ಇರುವವರೆಲ್ಲ ಕಾಂಗ್ರೆಸ್ಸಿನವರೇ. ನಾವು ಒರಿಜಿನಲ್ ಬಿ ಜೆ ಪಿ, ಸ್ವಾಮಿ. ಕಾಂಗ್ರೆಸ್ಸಿನಲ್ಲಿ ನಮ್ಮ ಬಿ ಜೆ ಪಿಯಲ್ಲಿ ಇರೋರು ಎಲ್ಲ ನೀವು ಮಂತ್ರಿಗಳು ನೋಡಿಲ್ವಾ? ಮಂತ್ರಿಯಲ್ಲಿ 16 ಜನ ಕಾಂಗ್ರೆಸ್ಸಿಂದ ಬಂದವರು. ನಾವು ಇಲ್ಲಿ ಪಾಪ ಈ ಕೆಳಗಿನ ಮಟ್ಟದ ಕಾರ್ಯಕರ್ತರು ಕಾಂಗ್ರೆಸ್ ಬಿ ಜೆ ಪಿ ಯಾಕೆ ಹುಡ್ಕೊಳ್ಳೋದು? ಯಾವುದು ಪುಣ್ಯ ಇಲ್ಲ. ಅವರು ಮೇಲ್ಗಡೆ ಇದ್ದವರೆಲ್ಲ ಆರಾಮದಲ್ಲಿದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡೋದು, ನೀವು ಕಾಂಗ್ರೆಸ್ ಬಿ ಜೆ ಪಿ ಅಂತ ಹಾರಾಡಬೇಡಿ ಮಕ್ಕಳೇ, ಯುವಕರೇ. ನಿಮ್ಮ ಉದ್ಯೋಗ ನೋಡಿ, ಯಾರು ನಿಮಗೆ ಮೇಲೆ ಕೈ ಎತ್ತೋಲ್ಲ. ನಾನು ಅಶೋಕ್ ರೈ ಬಿ ಜೆ ಪಿಯಲ್ಲಿ ಇದ್ದರೂ ಕೈ ಎತ್ತೋಲ್ಲ, ಕಾಂಗ್ರೆಸ್ಸಲ್ಲಿ ಇಡ್ತೋಲ್ಲ. ಅವರ ಸಾಧನೆ ನೋಡ್ತಾರೆ. ನೀವು ನಿಮ್ಮ ಉದ್ಯೋಗ ನೋಡಬೇಕು, ನಿಮ್ಮ ದಾರಿ ಮಾಡ್ಕೋಬೇಕು. ಪಕ್ಷ ಬೇಡವಾ? ಬೇಕು. ಸಂಘಟನೆ ಬೇಕಾ? ಬೇಕು. ಇದೆಲ್ಲ ಬೇಕು. ಅದರ ಮಾನ್ಯತೆ ಕೊಡಬೇಕು ನಮ್ಮ ಉದ್ಯೋಗಕ್ಕೆ. ಈ ಹೋರಾಟ ಮಾಡೋದು ಅಂಥದ್ದೇನಲ್ಲ, ಅದು ಇಲೆಕ್ಷನ್ ನಿಂತಾಗ ಮಾತ್ರ ಒಂದಿಗಳಿಗೆ ಸೀಮಿತ. ಪ್ರವೀಣ್ ನೆಟ್ಟರ್ ಹತ್ಯೆ ಆದಾಗ ಅಲ್ಲಿ ಪರಿಹಾರದ ಧನವನ್ನ ಹಸ್ತಾಂತರಿಸಿದ ಬಳಿಕ ತಾವು ಈ ಮಾತನ್ನ ಹೇಳಿದ್ರಿ. ಹೌದು, ಬೈಟ್ನಲ್ಲಿ. ಪ್ರವೀಣ್ ನೆಟ್ಟರ್ ಹತ್ಯೆ ಆಗುವಾಗ ಮೊದಲ ಸುರುವಿಗೆ ನಿಮ್ಮ ಸುದ್ದಿ ಮಾಧ್ಯಮದ ಮೂಲಕ ಏನಾದರೂ 1 ಲಕ್ಷ, ನನ್ನ ಚಿಕ್ಕ ಕೊಡುಗೆ, 1 ಲಕ್ಷ ರೂಪಾಯಿ ಕೊಡುಗೆ ಕೊಟ್ಟು ಫಸ್ಟಿಗೆ ಅನೌನ್ಸ್ ಮಾಡಿದ್ದು ಹೇಳಿಡುವುದು ನಾನು. ಆನಂತರ ಅಷ್ಟು ಮೊತ್ತಗಳು ಬಂತು. ಆದರೆ ಸುರುವಿಗೆ ನಿಮ್ಮ ಸುದ್ದಿ ಮಾಧ್ಯಮದವರು ನನಗೆ ಫೋನ್ ಮಾಡಿದರು, ಅಶೋಕ್ ರೈಗಳೇ, ಈ ಕಡೆ ಯಾರೂ ಇಷ್ಟುವರೆಗೆ ಸಹಾಯಧನ ಮಾಡಿಲ್ಲ, ನಿಮ್ಮದು ಏನಾದರೂ ಸಹಾಯಧನ ಇದೆಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಯಾರೂ ಕೇಳಿಲ್ಲ, ಸುದ್ದಿಯವರು ಮಾತ್ರ ಕೇಳಿದ್ದು. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ 1 ಲಕ್ಷ ರೂಪಾಯಿ ನಾನು ಕೊಡ್ತೇನೆ. ಅಲ್ಲಿಂದಲೇ ಅದು ಬ್ಲಾಸ್ಟ್ ಆಗಿಡೋದು ಆ ನ್ಯೂಸು. ನನಗೆ ಈಗಲೂ ಅದು ಗೊತ್ತಿದೆ. ಸೊ ಮಾಧ್ಯಮಗಳು ಅದು ಸುದ್ದಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಈಗ ಉದಯವಾಣಿಯನ್ನು ಮೊದಲು ನೋಡುವಾಗ ಒಂದು ಉದಯವಾಣಿ ಇಲ್ಲದೆ ಕೆಲವರಿಗೆ ಟೀ ಸೇರ್ತಾ ಇರಲಿಲ್ಲ. ನಮ್ಮ ಈ ಭಾಗದಲ್ಲಿ ಸುದ್ದಿ ಇಲ್ಲದೆ ಈಗ ಹಾಗೆ ಆಗಿದೆ. ಸುದ್ದಿ ಪೇಪರ್ ಓದದಿದ್ರೆ ಒಂದು ಸಮಾಧಾನ ಇಲ್ಲ. ಅದನ್ನು ಓದುವಂಥ ಕೆಲಸ ನಾನು ಭಾರಿ ವರ್ಷದಿಂದ ಮಾಡ್ತಾಯಿದ್ದೆ. ಜನಗಳಿಗೆ ಒಳ್ಳೆಯ ರೀತಿಯ ಏನು ಬೇಕೋ ಮಾಹಿತಿಗಳು ಅದನ್ನು ಕೊಡುವಂಥ ಕೆಲಸ ಸುದ್ದಿ ಸಂಸ್ಥೆ ಮಾಡ್ತಾಯಿದೆ. ಒಟ್ಟು ಸಂದರ್ಶನದ ಕೊನೆಯಲ್ಲಿ ಓರ್ವ ಯಶಸ್ವಿ ಉದ್ಯಮಿಯಾಗಿ ಇನ್ನು ಧಾರ್ಮಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡು, ಅದರ ಜೊತೆಗೆ ಶೈಕ್ಷಣಿಕವಾಗಿಯೂ ನಿಮ್ಮಂತೆ ಕಷ್ಟಪಟ್ಟಂಥ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡ್ತಾ ಇರುವಂಥ ನಿಮ್ಮ ಈಗಾಗಲೇ ಭಾಳಷ್ಟು ಯುವಕರಿದ್ದಾರೆ, ನಾವು ಉದ್ಯಮಿಗಳಾಗಬೇಕು, ನಾವು ಒಂದಷ್ಟು ಏನು ಮೇಲ್ಪಂಕ್ತಿಯಲ್ಲಿ ಕಾಣುವಂಥ ಉದ್ಯಮಿಗಳ ಥರನೇ ನಾವು ಇರಬೇಕು ಅನ್ನುವಂಥವ್ರು, ಅಥವಾ ಒಂದಷ್ಟು ಮೋಜು ಮಸ್ತಿಯಲ್ಲೇ ಕಾಲ ಕಲಿಯೋರು ಇರ್ತಾರೆ. ಇವರಿಗೆಲ್ಲ ಒಂದು ಮಾತಿನಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ನಾನು ಉದ್ಯಮ ಆರಂಭ ಮಾಡುವಾಗ ನನ್ನ ಹತ್ರ ಏನು ಬಂಡವಾಳ ಇರಲಿಲ್ಲ. ಉದ್ಯಮ ಮಾಡಲಿಕ್ಕೆ ಬಂಡವಾಳ ಒಂದೇ ದಾರಿ ಅಲ್ಲ, ಬಂಡವಾಳನೂ ಬೇಕು, ಆದರೆ ಬಂಡವಾಳ ಒಂದೇ ದಾರಿ ಅಲ್ಲ. ಪ್ರಾಮಾಣಿಕತೆ, ನಿಷ್ಠೆ, ಶ್ರಮ, ಇದು 3 ಬೇಕು. ದೊಡ್ಡ ಗುಡ್ಡೆ ಇದೆ, ನನ್ನ ಹತ್ರ ಪ್ರಾಮಾಣಿಕ ಹಾರ ತೆಕ್ಕೊಂಡು ಕಟ್ ಮಾಡಿದರೆ ಅದು ಆಗಲಿಕ್ಕಿಲ್ಲ. ಅದಕ್ಕೆ ಮಿಷನರಿಗಳು ಬೇಕಾಗ್ತದೆ. ಈ 3 ನಾವು ತಗೊಂಡ್ರೆ ಯಾರಿಗೂ ಉದ್ಯಮ ಮಾಡ್ಬೋದು. ನಾವು ಯುವಕರಿಗೆ ಒಂದೇ ಹೇಳೋದು, ಈ 3 ಪಾಲಿಸಿ. ಒಳ್ಳೆಯ ರೀತಿಯ ನಿಮ್ಮ ಜೀವನದ ಬಗ್ಗೆ ನೀವು ಅವರು ಆಲೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡುವಾಗ ಅವರಿಗೆ ಅದರಲ್ಲಿ ಹಿಂಜರಿಕೆ ಇರಬಾರ್ದು. ಅದಕ್ಕೆ ನಾನು ಚಿಕ್ಕ ಕೆಲಸ ಮಾಡ್ತಾಯಿದ್ದೀನಿ, ನಾನು ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಅವರ ಹಿಂಜರಿಕೆನೇ ಇರಬಾರ್ದು. ಅವ್ರು ಧೈರ್ಯವಾಗಿ ಕೆಲಸ ಮಾಡಬೇಕು, ಆಗ ಅವ್ರಿಗೆ ಗೌರವ ಜಾಸ್ತಿ ಬರ್ತದೆ. ಒಮ್ಮೆಲೆ ದುಡ್ಡು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ನಾವು ಹಂತವಾಗಿ ಯಾರು ಬೆಳೆದವರು ಅಲ್ಲದೆ ಒಮ್ಮನೆ ಬೆಳೆದವರು ಯಾರು ಮೇಲೆ ಬಂದವರು ನೀವು ಇಲ್ಲ ಸಮಾಜದಲ್ಲಿ. ಸೊ ಅವರು ಯಾವುದೇ ಯುವಕರು ಇದ್ದರೆ ಯಾರೇ ಉದ್ಯಮ ಮಾಡೋರಲ್ಲಿ ನಾನು ಅವ್ರಿಗೆ ಯಾರಿಗೂ ಬೇಕಾದ್ರೂ ನಾನು ಫ್ರೀ ಕನ್ಸಲ್ಟೇಷನ್ ಸಲಹೆ ಕೊಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ನನ್ನ ವಿಷಯ ಅಷ್ಟೇ, ನನಗೆ ಯಾವ ಪಕ್ಷನೂ ಇಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ಮತನೂ ಇಲ್ಲ. ಯಾವನೇ ಅವನು ಬಂದು ಕೇಳಿದ್ರು ನಾನು ನನ್ನ ಸಲಹೆ ಸೂಚನೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ಜೊತೆಯಲ್ಲಿ ಅವರು ಶ್ರಮ ನಿಷ್ಠೆ ಮಾಡಿಕೊಂಡು ಉದ್ಯಮ ಮಾಡಿದರೆ ಖಂಡಿತ ಯಶಸ್ವಿ ಇದೆ. ಎಲ್ಲ ಯುವಕರಿಗೆ ನಾವು ಹೇಳೋದು ಏನಂತ ಹೇಳಿದ್ರೆ, ನಿಮ್ಮ ಉದ್ಯೋಗವನ್ನು ನೋಡಿ, ನೀವು ನಿಮ್ಮ ದಾರಿಯನ್ನು ನೋಡಿ. ಸುಮ್ಮನೆ ತಂದೆ ಮಾಡಿದ ಯಾವುದಾದ್ರೂ ವಿಚಾರಗಳಿದೆ ಆ ಕಡೆ ಹೋಗೋದು, ಈ ಕಡೆ ಸಮಯವನ್ನು ವ್ಯರ್ಥ ಮಾಡಿ ಜೀವನವನ್ನು ಹಾಳು ಮಾಡಬಾರ್ದು. ತಂದೆ ತಾಯಿಗಳು ಕೂಡ ಹಾಗೆ, ನಮ್ಮ ಮಕ್ಕಳಿದ್ರೆ ಅವರನ್ನು ಪ್ರೀತಿಯಿಂದ ಸಾಕ್ಬೋದು, ಅವರಿಗೆ ಮನೆಯಲ್ಲೇ ಇರಬೇಕು, ಅದಕ್ಕೆ ಹೋಗಬಾರ್ದು ಇದಕ್ಕೆ ಹೋಗಬಾರ್ದು ಅಂತ ತಡೆಗಟ್ಟಬಾರ್ದು. ಅವರ ಜೀವನವನ್ನು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಸಹಕಾರ ಮಾಡಬೇಕು ಹೊರತು ಒಂದು ಹಂತದವರೆಗೆ ಅವರನ್ನು 25-30 ವರ್ಷದವರೆಗೆ ಮನೆಯಲ್ಲಿ ಇಟ್ಕೊಂಡು ಅವರಿಗೊಂದು ಬೈಕ್ ತೆಗೆದುಕೊಡೋದು, ಹೋಗಪ್ಪ ಇಲ್ಲಿ ಬಾಪ ಅಲ್ಲಿ ಬಾಪ ಮನೆಯಲ್ಲೇ ಇದ್ದಾನೆ ವಿಚಾರಕ್ಕೆ ಕಿವಿ ಕೊಡಬಾರ್ದು. ಅಂಥ ಸಹಕಾರ ಮಾಡಬಾರ್ದು ತಂದೆ ತಾಯಿಗಳು. ಅವನು ಎಲ್ಲಿ ಉದ್ಯೋಗಕ್ಕೆ ಚಿಕ್ಕದಾಗಲಿ ದೊಡ್ಡಾಗಲಿ ಅವನ ಶ್ರಮದಲ್ಲಿ ಅವನು ಮುಂದೆ ಬರಬೇಕು ಅನ್ನೋ ಒಂದು ದಾರಿಯನ್ನು ತೋರಿಸ್ಬೇಕು. ಆ ರೀತಿ ಯುವಕರು ಮುಂದೆ ಬರಬೇಕು. ಸ್ವಂತ ಉದ್ಯೋಗ, ಸ್ವಂತ ಕೆಲಸ ಮಾಡಿ ಅವರು ಹಣ ಸಂಪಾದಿಸುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಅವನಿಗೆ ಅವನ ಕುಟುಂಬದಲ್ಲಿ ಗೌರವ, ಅವನಿಗೆ ಸಮಾಜದಲ್ಲಿ ಗೌರವ. ಖಂಡಿತ ಅವನ ಮುಂದಿನ ಜೀವನದಲ್ಲಿ ಅವನು ಮುಂದೆ ಬರ್ತಾನೆ. ಒಮ್ಮೆ ದಾರಿ ತಪ್ಪಿದರೆ ಅವನ 30ನೇ ವರ್ಷವರೆಗೆ ಜೀವನದ ದಾರಿ ತಪ್ಪಿದರೆ ಮತ್ತೆ ವಾಪಸ್ ಅವನು ಪಶ್ಚಾತ್ತಾಪ ಪಡಬೇಕೇ ಹೊರತು ಅವನಿಗೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಯುವಕರಿಗೆ ನಾನು ಇದನ್ನೇ ಮನವಿ ಮಾಡೋದು. ನಾವು ಕೂಡ ಈ ಸರ್ಕಾರ ಕೂಡ ಅದಕ್ಕೆ ಯೋಜನೆಗಳು, ಎಷ್ಟೋ ಜನರಿಗೆ ಕೆಲಸ ಸಿಗೋದಿಲ್ಲ, ಸರ್ಕಾರ ಕೂಡ ಇದಕ್ಕೆ ಯೋಜನೆಗಳನ್ನು ಹಾಕಬೇಕು. ಆದರೂ ಶ್ರಮ ಪಟ್ಟರೆ ಕೆಲಸಕ್ಕೇನು ಯುವಕರಿಗೆ ಕಡಿಮೆ ಇಲ್ಲ. ಅವರ ಜೀವನವನ್ನು ಅವರು ನಿರ್ಮಾಣ ಮಾಡಬೇಕು ಅಂತ ನನ್ನ ಒಂದು ಮನವಿ. ಸರ್, ಒಟ್ಟು ಬಹಳಷ್ಟು ಹೊತ್ತಿನಿಂದ ದಶ ಸಂಭ್ರಮದ ಹಿನ್ನೆಲೆಯಲ್ಲಿ ಆದರೂ ಕೂಡ ತಮ್ಮ ಇಡೀ ಜೀವನದ ಬಗ್ಗೆ ಮೆಲುಕು ಹಾಕಿದ್ರಿ. ಒಟ್ಟಾರೆ ಇವತ್ತಿನ ಈ ಸಂದರ್ಶನ ನಿಮಗೆ ಹೇಗೆ ಅನ್ನಿಸ್ತು ಅಂತ? ನೋಡಿ, ಇಟ್ ಈಸ್ ವೆರಿ ಗುಡ್ ಇಂಟರ್ವ್ಯೂ. ಯಾಕಂತ ಹೇಳ್ತಾ ಇದ್ದರೆ, ಒಬ್ಬನ ಜೀವನವನ್ನು ಕಂಡು ಅರಿತು ಇನ್ನೊಬ್ಬನಿಗೆ ಜೀವನ ಕಲ್ತ್ಕೊಳ್ಬೋದು ಅಂತ ಒಂದು ವಿಚಾರ ಇದೆ. ನಾನು ಎಷ್ಟೋ ಜನರ ವಿಚಾರಗಳನ್ನು ಓದಿದ್ದೀನಿ ಜೀವನದಲ್ಲಿ. ಹುಡುಗರೆಲ್ಲ ಡ್ರೀಮ್ ಮಾಡಬೇಕು, ನಾವು ಆಲೋಚನೆ ಮಾಡಬೇಕು, ಡ್ರೀಮ್ ಮಾಡಬೇಕು. ಅದು ಸಕ್ಸಸ್ಫುಲ್ ಇಲ್ಲ ಅಂತ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಡ್ರೀಮ್ ಆಲ್ವೇಸ್ ಯು ಡ್ರೀಮ್, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಗುಡ್. ಒಂದು ಕಷ್ಟ ಬಂದಾಗ ಕೂಡಲೇ ಯು ಶುಡ್ ನಾಟ್ ಟ್ರೀಟ್ ದಟ್ ಯು ಫಾಲ್. ನೀವು ಡ್ರೀಮ್ ಮಾಡಬೇಕು. ಅದು ಯಾವುದಕ್ಕೆ ನಮಗೆ ನೆಗೆಟಿವ್ ಆದರೂ ಹ್ಯಾಪನ್ ಫಾರ್ ಗುಡ್ ಅಂತ ನಾವು ತಿಳ್ಕೋಬೇಕು. ಹಾಗೆ ಇವತ್ತು ಇದು ಬಹುಶಃ ನನಗೆ ಅಂತಲ್ಲ, ಅಷ್ಟೊಂದು ನಿಮ್ಮ ಈ ಸುದ್ದಿ ಮಾಧ್ಯಮ ನಡೆಸಿದಂಥ ಈ ಇಂಟರ್ವ್ಯೂ ಅಷ್ಟು ಜನರಿಗೆ ಅದೊಂದು ಪೂರಕ ಆಗ್ಬೋದು. ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು. ನನಗೂ ಕೂಡ ಹಾಗೆ, ನಾನು ಎಲ್ಲಿಯೂ ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಜನಗಳಿಗೆ ಒಂದು ಮಾಹಿತಿ ಹೇಳುವಂಥ ಒಂದು ಒಳ್ಳೆಯ ಸಂದರ್ಭವನ್ನು ನೀವು ಮಾಡಿಕೊಟ್ಟಿದ್ರಿ. ಸುದ್ದಿ ಸಂಸ್ಥೆಗೆ ನಾವು ಯಾವಾಗಲೂ ಆಭಾರಿಯಾಗಿದ್ದೇವೆ. ಅದರಲ್ಲೂ ನೀವು ಮಾಡುವಂಥ ಭ್ರಷ್ಟಾಚಾರದ ವಿರುದ್ಧ ಇರುವಂಥ ಆ ಒಂದು ಏನು ಹೋರಾಟ ಇದೆ, ನನಗೆ ನಿಜವಾಗಿ ಖುಷಿ ಆಗ್ತದೆ. ನಿಜವಾಗಿ ಅದೊಂದು ಸಂತೋಷ. ಈ ಕಮೆಂಟ್ಗಳು ಬೇಕಾದಷ್ಟು ಇರ್ಬೋದು, ಆದರೆ ನನಗೆ ಭಾರಿ ಖುಷಿ ಆಗ್ತದೆ. ಸುದ್ದಿ ಸಂಸ್ಥೆ ಈ ಪುತ್ತೂರಿಗೆ ಒಂದು ಒಳ್ಳೆಯ ಸಂಸ್ಥೆ, ಒಂದು ಆಸ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಸ್, ಕಳೆದ ಸುಮಾರು 1 ತಾಸಿಗಿಂತಲೂ ಹೆಚ್ಚು ಕಾಲ ಅಶೋಕ್ ಕುಮಾರ್ ರೈಗಳು ತಮ್ಮ ಜೀವನದ ವೃತ್ತಾಂತಗಳನ್ನು ಒಂದು ಹಸುವಿನ ಕೊಟ್ಟೆ ಏನು ಹೇಳ್ತವೆ ಕೊಠಡಿಯಿಂದ ಇವತ್ತು ಅತ್ಯಂತ ನೆಮ್ಮದಿಯಿಂದ ಬದುಕುವವರೆಗೆ ಮತ್ತು ಇತರರು ನೆಮ್ಮದಿಯಿಂದ ಬದುಕುವ ಹಾಗೆ ಮಾಡುವವರೆಗೆ ಬೆಳೆದು ನಿಂತಿರುವಂಥದ್ದು ಪುತ್ತೂರಿಗರಾಗಿ ನಮಗೆ ಹೆಮ್ಮೆ. ವಿದೇಶಗಳಲ್ಲೇ ಕೂರದೆ ಪುತ್ತೂರಿನಲ್ಲಿ ಬಂದು ನೆಲೆಸಿದ್ದು ನಮ್ಮ ಹೆಮ್ಮೆ. ಬಹುಶಃ ಮತ್ತಷ್ಟು ಕೆಲಸಗಳು, ಮತ್ತಷ್ಟು ಸಹಕಾರಗಳು, ಬಡವರ ಕಲ್ಯಾಣಗಳು ತಮ್ಮ ಕೈಯಿಂದ ಆಗಲಿ. ತಾವು ಇಚ್ಛಿಸಿದಂತೆ ಶಾಸಕ ಸ್ಥಾನ ತಮಗೆ ಒಲಿದು ಬರಲಿ ಅನ್ನುವಂಥ ಮಾತಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಇವಿಷ್ಟು ಅಶೋಕ ನಡಿಗೆ ವಿಶೇಷ ಕಾರ್ಯಕ್ರಮದ ಒಂದಷ್ಟು ಮಾತುಕತೆ. ಮುಂದೆ ಮತ್ತಷ್ಟು ವಿಶೇಷ ಸಂದರ್ಶನಗಳೊಂದಿಗೆ ಮತ್ತೆ ಬರ್ತೀವಿ. ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ